ನಮಸ್ತೆ ನಮಸ್ತೆ, ವೆಲ್ಕಮ್ ಟು ಲೈವ್. ಹಿಂಚಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಧನುಷ್ ಶೆಟ್ರೆ ವೆಲ್ಕಮ್ ಟು ಲೈವ್. ಅನಿಲ್ ಗೌಡರ್ ಅವರೇ ವೆಲ್ಕಮ್ ಟು ಲೈವ್. ಹಾಯ್ ಹಾಯ್. ಶೀಲಾವತಿ ಅವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಸೌಂಡ್ ಬರ್ತಾ ಉಂಟಾ ಏನಾದರೂ? ಯಾಕೋ ಹೇಗಿದ್ದೀರಿ? ಸೌಂಡ್ ಬರ್ತಾ ಉಂಟಾ ಏನಾದರೂ? ಹೌದಾದ ಕಿರಿಕಿರಿ ಅವೇ ಗೊತ್ತುಜ್ಜಿ, ದಾದ ಕಿರಿಕಿರಿಂದ ಇತ್ತ ಪಂಡರೆ ಮೇ ಬಿ ಇಂಟರ್ನೆಟ್ದ ಉಳ್ಳಾಡ್ದು ನಮ್ಮತ್ತು. ಅವಿನಾಶ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಆಂಪ್ಲೇ. ಇತ್ತ ಉಂಡ ಸೌಂಡು ಇತ್ತ ಆತಿಜ್ಜಿ ಚೂರು ಕಮ್ಮಿ ಅನ್ನು. ಬನ್ನಿ ಬನ್ನಿ ಜನರೇ. ಹೌದಾದ ಕಿರಿಗಿರಿ ಏಕೋ ಆತೆ. ಹೌದಾದ ಸೌಂಡ್ ದಾದಂಗೆ ಗೊತ್ತಾಯ್ತು ಜಿಂಕ್ಲ. ಬಟ್ ವೆಲ್ಕಮ್ ಟು ಚಾಟ್. ಇತ್ತ ಕಮ್ಮಿ ಅನ್ನು ತೋಜುಂಡು ಮನಸಾಂಡಿ. ಆ ಮನಸಾಂಡಿ ಹಾಂ ಸೌಂಡ್ ಇಲ್ಲ, ಕರೆಕ್ಟ್ ಸೌಂಡ್ ಹೋಯ್ತಲ್ಲ. ಅದು ಸ್ಟಾರ್ಟಿಂಗಿಗೆ ಏನೋ ಡಿಸ್ಟರ್ಬೆನ್ಸ್ ಆಯಿತು, ನಮ್ದಲ್ಲ, ಮೇ ಬಿ ಇಂಟರ್ನೆಟ್ ಒಳಗಿಂದ. ಹಾಯ್ ನವೀನ್ ಬ್ರೋ ಪಣದ. ಹಾಯ್ ಅಶೋಕಣ್ಣ ವೆಲ್ಕಮ್ ಟು ಲೈವ್. ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಉಂಪ್ಲೇ. ದಾದ ಸ್ಪೆಷಲ್ ಅನ್ನ ಸ್ಪೆಷಲ್ ದಾಲಜ್ಜಿ ಕೋಟೆ ತನ್ನಿ. ಬೆಂಡಿಕಾಯಿಲ್ಲ ಚಪಾತಿಲ್ಲ, ಬೆಂಡಿಕಾಯಿ ಪಲ್ಯ ಚಪಾತಿ. ಅಶೋಕನ తెలుతుంది ಎಂಚಿನ ಸ್ಪೆಷಲ್ ಸ್ಪೆಷಲ್ ದಾಲಜ್ಜಿ ಬೆಂಡಿಕಾಯಿದ ಕಜಿಪು ಅಂಚೆನೆ ಚಪಾತಿ. ಅವಿನಾಶ್ ಹಾಯ್ ಪಣದಲ್ಲಿ. ಧನುಷ್ ಬ್ರೋ ಬರ್ಸ ಉಂಡೆ ಬರ್ಸ ಇಜ್ಜಿ ಬರ್ಸ ಇಜ್ಜಿ ಮುಲ್ಪ ಮುಲ್ಪ ಸೆಕೆ ಕಂಡ ಬಟ್ಟೆ ಫುಲ್ಲು ಹಾಟ್ ಸಮ್ಮರ್ 40 ಡಿಗ್ರಿ ಮಧ್ಯಾಹ್ನ. ಬೊಕ್ಕ ವಿಶೇಷ ಪೂರ ನಿಕಲ್ನ ಬ್ರೋ. ವಿಶೇಷ ದಾಲಜ್ಜಿ ಎಂಕ್ಲ ದಾಲಜ್ಜಿ. The Bluetooth device is ready to pair. ಕಾಯಿ ಕಾಯಿ ಬೆಂಡೆಕಾಯಿ ಮೈಮೆಗೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಮೈಗೆ. ಹೌದಾ? ಐಶಾರ್ ಅವರು ಬಂದರು. ಹಾಯ್ ಐಶಾರ್ ಅವರೇ ವೆಲ್ಕಮ್ ಟು ಲೈವ್. ಇಂಚ ಒಳ್ಳರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಉಂಪ್ಲೇ. ಅಶೋಕನ್ನೇ ಚೂರ್ಲ ಅಜ್ಜಿ ಬರ್ಸ ಬಂಡ ಮುಲ್ಪ ದುಬೈಡ್ ಬರ್ಸನೆ ಬರ್ಪುಜಿ ಅಂಚಲ ಬತ್ತುಂಡ ಅವಲ್ಲ ಡಿಸೆಂಬರ್ ದಪ್ಪ ಕೊಂಚೂರು ಬರ್ಪು. ನನಗೆ ಗೊತ್ತುಜಿ ನನ್ನ ಬರ್ಪವೇರು ಪಣೊಂದುಲ್ಲೇನಂತೆ ಬರ್ದು ಪೂರ ಬುಡ್ದು ಅಂಚವಲ್ಲ ಬರಲೆಲ್ಲ ಚಾನ್ಸ್ ಉಂಟು. ಬೊಕ್ಕ ಇತ್ತತ್ತೆ ಈ ಟೈಮ್ಡು ಬರ್ಪುಜಿ. ಈ ಟೈಮ್ಡು ಸೆಕೆ ಫುಲ್ಲು. ನಮ್ಮ ರಚನಕ್ಕ ಬರಲಿಲ್ವಾ? ಇಲ್ಲ ಮಾರೆ, ಅವ್ರು ಬರಲೇ ಇಲ್ಲ. ನೋಡುವ, ಇವತ್ತು ಬರ್ಬೋದು. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ರೆ ಗೊತ್ತಿಲ್ಲಲ್ಲ.
हे मंत्रालय मनसे देवालय इति प्रेमानंद स्वरूप. Costa Spice ಬರ್ತಾರೆ. Hi Costa Spice, welcome to live. Happy birthday. Happy birthday to you. Happy birthday to you. Happy birthday. Happy birthday. Happy birthday to you. बार बार हम ये गाए तुम जियो हजारों साल ए मेरी है आरज़ू. Happy birthday to you. Happy birthday to you. Happy birthday dear Sarita. Happy birthday to you. Happy birthday to you. Thank you. At the top ನಾನೇ ಅಂತಿದ್ದಾರೆ. ಥ್ಯಾಂಕ್ ಯು. ಲವ್ ಸ್ಟೋರಿ ಕೇಳುವ ಬಂದರೆ ಇವತ್ತು ನೀವು ಸುಮ್ಮನೆ ಇರಿ ಮಾರೆ, ನೀವು ಕೇಳಬೇಡಿ ಯಾರ ಹತ್ರ ಹಾಗೆ ಆಯಿತಾ, ಅದು ಪ್ರಾಬ್ಲಮ್ ಆಗ್ತದೆ ಮತ್ತು ಅವ್ರು ಬರೋದಿಲ್ಲ ಲೈವ್ಗೆ. ಎಲ್ಲಿ ಹೋಗಿದ್ದಾರೆ? ನಮಸ್ತೆ ವನಸ್ ಮಲ್ಕರ ದಾದ ಸ್ಪೆಷಲ್ ಅನ್ನ. ನಮಸ್ತೆ ಗೀತಕ್ಕ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಅಂಪ್ಲೆ ಮನಸ್ಸಾಂಡೆ ದಾದ ಸ್ಪೆಷಲ್ ಎಂಕ್ ಬೆಂಡಿಕಾಯಿ ಸೇಮ್ ಕೋಡಿದಾನೆ. ಬೆಂಡಿಕಾಯಿ ಬೊಕ್ಕ ಚಪಾತಿ. ರಿಪೀಟ್ 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 ಫಾರ್ ಸೆಕೆಂಡ್ ಡೇ. ಐಶಾ ಅವರೇ ಗುಡ್ ಈವ್ನಿಂಗ್ ಸರ್ ಅಂತಿದ್ದಾರೆ. ಸುರೇಂದ್ರ ಅವರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಕ್ವೆಶ್ಚನ್ ಸ್ಟಾರ್ಟ್ ಮಾಡಿ. ಹೌದು, ಕ್ವೆಶ್ಚನ್ ಶುರು ಮಾಡೋಣ. ವಿಚ್ ಕಂಟ್ರಿ ಆಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಏರಿಯಾ ಇನ್ ದ ವರ್ಲ್ಡ್? ವಿಶ್ವದ ಅತಿ ದೊಡ್ಡ ಭೂ ಆವರಿತ ದೇಶ ಯಾವುದು? ಲ್ಯಾಂಡ್ ಲಾಕ್ಡ್. ಲೈಕ್ ಡನ್ ಅಂತಿದ್ದಾರೆ ಸುರೇಂದ್ರ ಅವರು. ಥ್ಯಾಂಕ್ ಯು. ಮೊದಲ 1 ಗಂಟೆ ಕ್ವೆಶ್ಚನ್ ಮಾಡುವ, ನೆಕ್ಸ್ಟ್ 1 ಗಂಟೆ ಮಾತಾಡುವ, ಆಯಿತಾ? ರಷ್ಯಾ, ಮೇ ಬಿ ಉಡುಪಿ ಅಂತಿದ್ದಾರೆ ಅನಿಲ್ ಅವರು. ಉಡುಪಿ ಅಲ್ಲ ಮಾರೆ. ವಿಶ್ವದ ಅತಿ ದೊಡ್ಡ ಭೂ ಆವರಿತ ದೇಶ ಯಾವುದು? ವಿಚ್ ಕಂಟ್ರಿ ಆಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಏರಿಯಾ ಇನ್ ದ ವರ್ಲ್ಡ್? ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿಯೊಳಗೆ. ಕೆನಡಾ ಅಲ್ಲ, ಕ್ಯಾನಡಾ. ಕನ್ನಡ ಕೆನಡಾ. ಓಕೆ, ಅಮೇರಿಕಾ ಅಂತಿದ್ದಾರೆ ಸುರೇಂದ್ರರವರು. ರಷ್ಯಾ, ಕೆನಡಾ, ಅಮೇರಿಕಾ ಅಂತಿದ್ದಾರೆ ಸುರೇಂದ್ರರವರು. नाम तेरा मेरा मराने आया है, ओ नाम तेरे.
ಎಲ್ಲಿ ಹೋದ್ರಿ ಮಾರ ಅನಿಲ್ ಅವರೇ? ಪ್ರಶ್ನೆ ಕೇಳಿ ಅಂತ ಓಡಿ ಹೋದ್ರ ಉಡುಪಿ ಅಂತ ಹೇಳಿ? ಇವತ್ತು ಶುಕ್ರವಾರ, ಜನ ಎಲ್ಲ ಪೂಜೆಗೆ ಹೋಗಿದ್ದಾರೆ ಅಂತ. ಆಮೇಲೆ ಇಂಡಿಯಾ ಹೇಳಿ, ಆಮೇಲೆ ಆಫ್ರಿಕಾ ಹೇಳಿ. ಅಲ್ಲಲ್ಲ, ಅವ್ರು ಟ್ರೈ ಮಾಡ್ಬೋದು, ಅವರ ಲಕ್ ಟ್ರೈ ಮಾಡ್ಬೋದು. ನೀವು ಸಹ ಹೇಳಿ, ನಿಮಗೆ ಗೊತ್ತುಂಟಾ? ಗೊತ್ತಿದ್ರೆ ಹೇಳಿ. ಹೊಡಿ 9 ಅಂತಿದ್ದಾರೆ. ಮಿಲ್ಗರ್ ಸ್ಟುಡಿಯೋ ವೆಲ್ಕಮ್ ಟು ಲೈವ್ ಇಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಣಸಾಂಡೆ ದಾದ ಸ್ಪೆಷಲ್. ಆಮೇಲೆ ಇಂಗ್ಲೆಂಡ್ ಹೇಳಿ. ಹೌದು, ಎಲ್ಲ ಕಂಟ್ರಿ ಹೆಸರೇ ಹೇಳಿ, ಒಂದು ಸರಿ ಬರ್ತದೆ. ಯಾವುದಾದ್ರೂ ಒಂದು ಸರಿ ಬರ್ತದೆ ಅಲ್ವಾ? ಹೊಡಿ 9 ಆಗಿಲ್ಲ ಇನ್ನು. ನೀವು ಹೊಡಿಲಿಲ್ವಾ? ಹೊಡಿದ್ರಾ? 9ನೇ ಲೈಕ್ ಕೊಟ್ಟಿದ್ದಕ್ಕೆ ಹೊಡಿ 9 ಅಂದದ್ದು ಅದು ಗೊತ್ತಾಯ್ತು ನನಗೆ. ಆದರೆ ಇಲ್ಲಿ ನನಗೆ ಕಾಣ್ತಾ ಇಲ್ಲ 9 ಅಂತ, 8 ಕಾಣ್ತಾ ಉಂಟು. ಒಂದು ಆದಮೇಲೆ ಮತ್ತೆ ಕಾಣ್ಬೋದು, ನೋಡುವ. ನೀವು ಏಕೆ ಹೇಳ್ತಿಲ್ಲ? ಹೌದು, ನೀವು ಹೇಳಿ, ನಿಮಗೆ ಗೊತ್ತಿದ್ರೆ ಹೇಳಿ. ಅನಿಲ್ ಅವರೇ ಗೊತ್ತಿದ್ರೆ ಹೇಳಿ. ಅವರು ಪಾಪ ಟ್ರೈ ಮಾಡ್ತಾ ಇದ್ದಾರೆ. ನಮಗೆ 9 ತೋರಿಸಿದೆ. ಹೌದೌದು, ಓಕೆ ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. 9 ಹೊಡಿಬೇಕಾ? 1 ಹೊಡಿದರೆ ಆಗಲ್ವಾ? ತಿರುಗಿ ಬೀಳ್ದು ಅನ್ನೋದು. ಮಿಲ್ಗೇಶ್ವರಿ ಏನು ಹೇಳಬೇಕು? ಲೈಕ್ ಡೌನ್ 10 ಅಂತಿದ್ದಾರೆ. ಪರಶುರಾಮ್ ಬಂದರು. ಹಾಯ್ ಪರಶುರಾಮರವರೇ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಉದಯ್ ಅನ್ನ ಬತ್ತೀರಿ. ಹಾಯ್ ಉದಯನ್ನ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಅಂಪ್ಲೆ. ಒಣಸಾಳೆ ಅದೇ ಸ್ಪೆಷಲ್. ಡಿ ಫಾರ್ ದುಬಾಯ್. ಹೌದು, ಲೈಕ್ 10. ಹೌದೌದು, ಲೈಕ್ 10 ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. 9, 10 ಎಲ್ಲರೂ ಲೈಕ್ ಕೊಟ್ಟಿದ್ದಾರೆ, ಧನ್ಯವಾದಗಳು. ಹೆಂಗೆ ನಾನು ಅಂತಿದ್ರಿ ಈಗ ಹೇಳಿ. ಇಲ್ಲ ಮಾರೆ, ಅವ್ರ ಹತ್ರ ಉತ್ತರ ಇರ್ಬೋದು, ಅವ್ರು ನಿಮ್ಮನ್ನು ನೋಡುದು, ನೀವು ಕೊಡ್ತೀರಾ ಇಲ್ವಾ ಅಂತ. ಅವ್ರು ದೊಡ್ಡ ಚಾಲಾಕಿ. ಹೆಂಗೆ ಕುಡೊಂಜಿ ಲೈಕ್ ಕೊರೊಡೆ ಇರ್ನ ಇಷ್ಟ ಪಂಡ ಒಂಜೇ ಮೊಬೈಲ್ ದಂಡ ಬಿಡ್ಚಾವೆ. ಬೇತ ಮೊಬೈಲ್ ರಡ್ಡು ಮೊಬೈಲ್ ಇತ್ತಂದ್ರೆ ರಡ್ಡು ಮೊಬೈಲ್ ಕೊರೋಳಿ, ಒಂಜೇ ಮೊಬೈಲ್ ದಂಡ ಒಂಜೇ ಅವು ದಾರೆ ಲಾಭ ಹಚ್ಚಿ ಪಕ್ಕಡೆ ಅವಕ್ಕ ಮೈನಸ್ ಹಾಪನು ಒಂಜೆಟ್ಟೆ ರೆಡ್ ಅಕೌಂಟ್ ಇತ್ತಂಡ. ಮಿಲ್ಗಾ ಸ್ಟುಡಿಯೋ ಏನಿಲ್ಲ, ಯಾವ ದೇಶ ತಗ್ತೀವಿ ಬಾಯ್ ಮಾಡ್ತೀವಿ ಅಂತ ಹೇಳಬೇಕು. ಅಲ್ಲಲ್ಲ ಮಾರೆ, ಎನ್ನ ಇರಗಿ ಇಸ್ರೇಲ್ಡ್ ಲೈಕ್ ಆವೆ, ಎನ್ನ ಇರಗಿ ಇಸ್ರೇಲ್ಡ್ ಲೈಕ್ ಆವ ಇಸ್ರೇಲ್ಡ್ ಉಲ್ಲರ ಕೂಡ ಇಸ್ರೇಲ್ಡ್ పోతారా? ನಮ್ಮ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಭೂ ಅವರಿತ ಪಂಡ ಲ್ಯಾಂಡ್ ಲಾಕ್ಡ್ ದೇಶ ಯಾವುದು ಅಂತ. ವಿಶ್ವದ ಅತಿ ದೊಡ್ಡ ಭೂ ಅವರಿತ ಲ್ಯಾಂಡ್ ಲಾಕ್ಡ್ ದೇಶ ಯಾವುದು? ಅನ್ನ ಯಾನ್ ಇಸ್ರೇಲ್ ಜಾಬ್ ಮಲ್ತೊಂದು ಪುಣಿ. ಓ ಅಂದೆ ಯಾನ್ ಮೂಲು ಉದಯನ್ನೆಂದೊಂಜಿ ದುಬೈಡ್ ಉಳ್ಳೇರಿ ಯಾರಂದೆ ನಿಂತಿದ್ದೀನಿ ನಾನು. ಇರ್ನ ಅರ್ನ ಐಡಿಯಿಂದ ನಿಂತಿದ್ದೀನಿ ನಾನು. ಅಂಚತೆ ಇರ್ ಬೇತತೆ. ಓಕೆ 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 ಯಾನ್ ಆರಂದೆ ನಿಂದಿನಿ. ಸಾರಿ ಇರ್ ಇಸ್ರೇಲ್ ಉಪ್ಪುನತೆ. ಓಕೆ 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 ಇತ್ತೆ ಗೊತ್ತಾನು ಆನಿಯವರ ಕೇಂದಿತ್ತೆ ನಡುಟು ಅಪ್ಪ ದಾಲ ರಿಪ್ಲೈ ಬೈಜಿನಿಗಲ್ಲ ಅಂತ. ಈಗ ಸುರೇಂದ್ರ ಅವರು ಕೆನಡಾ ಆ್ಯಂಡ್ ಅಮೇರಿಕಾ ಬಾಯ್ ಮಾಡ್ತೀವಿ ಅಂದರು. ಸೊ ಆ ಥರ ನೀವು ಹೇಳಿ ಅಷ್ಟೇ. ಅಲ್ಲಲ್ಲ ಮಾರೆ, ಅವರು ಉತ್ತರ ಕೊಡೋದು ಪಾಪ. ಟ್ರೈ ಮಾಡ್ತಿದ್ದಾರಲ್ಲ, ಮಾಡಲಿ ಬಿಡಿ. ನಿಮಗೂ ಸಹ ಟ್ರೈ ಮಾಡಲಿಕ್ಕೆ ಹಕ್ಕುಂಟು, ನೀವು ಟ್ರೈ ಮಾಡಿ. ಯಾನ್ ಬೇತೆ ಅತ್ತಿ ಯಾನ್ ನರಮಾನಿ ಎನ್ನ ಅಂಚತ್ತಿ ಇಲ್ಲ ನೇ ಮುಲ್ಪ ಉದಯನ್ನೆಂದೋರಿ ದುಬೈ ಡುಲ್ಲೇರಿ 2-3 ಐಡಿ ಉಂಡು. ಅಂಚಾರು ಬರ್ಪೇರು ಬೇತೆ ಐಡಿ ಅಂಚ ಯಾನು 6 ನಿಂತೀನಿ ನಾನು. ಸೊ ಈರ್ ಬೇತೆ 6 ಬೇತೆ. ಓಕೆ ಸರ್, ಟುಗೆದರ್ ಹಾಕಿ. ಈಗ ಆಗಲ್ಲ ಟುಗೆದರ್, ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ.
ನನ್ನಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಉಂಟು ಮಾರೆ, ಅದು ಮೆಸೇಜ್ ಹಾಕುವಾಗ ಮೆಸೇಜ್ ರೀಡ್ ಮಾಡ್ಲಿಕ್ಕೆ ಆಗಲ್ಲ, ಅದು ಇಂಗ್ಲೀಷಲ್ಲಿ ಬರ್ತದೆ. ಸೊ ಏನೋ ಒಂದು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡಬೇಕಷ್ಟೇ. ಟುಗೆದರ್ ಅಂದರೆ ಲೈವ್ ಟುಗೆದರ್ ಅಂತ ಬರ್ತದೆ ಒಂದು ಆಪ್ಷನ್, ಅದು ಸ್ಟಾರ್ಟ್ ಮಾಡುವಾಗಾದರೆ ಮಾಡ್ಬೋದು. ಅದಕ್ಕೆ ಮೊದಲೇ ಮಾತಾಡಬೇಕು, ಸೆಟ್ಟಿಂಗ್ ಮಾಡಬೇಕು, ಟೈಮಿಂಗ್ ಫಿಕ್ಸ್ ಮಾಡಬೇಕು. ನಾಳೆ ಟುಗೆದರ್ ಹಾಕಿ. ಓಕೆ, ನೋಡುವ. ಹೇಗೆ ಕಳಿಸುವುದು? ನಿಮಗೆ ಕಳಿಸ್ಬೇಕಲ್ಲ, ನಾವು ಲಿಂಕ್ ಹೇಗೆ ಕಳಿಸುವುದು? ಈರು ಬೇತೆ ಪಂಡ ಅವೆತ್ತ ಅರ್ಥ ಬೇತೆ ಆಪುಂಡು ನನ್ನ ಅನ್ನ. ಓ ಅಂದೆ, ಓಕೆ ಓಕೆ. ಅಂಚತಿ ಬೇತೆ ಪಂಡ ನರಮಣಿ ಬೇತೆ ಅಂದೆ. ಉದಯ ಪೂಜಾರಿ ಬೇತೆ ನರಮಣಿ, ಉದಯ ಬೈಪಾಡಿ ಬೇತೆ ನರಮಣಿ, ಅದೇ ಅಂಚ. ಲೈವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಂತಿದ್ದಾರೆ. ಲಿವಿಂಗ್ ಟುಗೆದರ್ ಅಲ್ಲ ಮಾರ್ರೆ, ಲೈವ್ ಟುಗೆದರ್. ಮೆಸೇಜ್ ನಾವು ಓದುತ್ತೇವೆ, ನೀವು ಟುಗೆದರ್ ನಾಳೆ ಹಾಕಿ. ಓಕೆ ಓಕೆ ಓಕೆ. ವೈಟಿ ವಿಡಿಯೋ ನೋಡಿ ಕ್ಲೀಸಿ. ವೈಟಿ ವಿಡಿಯೋ ನೋಡಿ ಕಳಿಸಿಯಾ? ಅದು ಹೇಗೆ ಮಾರ್ರೆ? ನಮ್ಮದು ದಿನನಿತ್ಯ ಭಾಗ್ಯದ ಲೈವ್ ಇರ್ತದೆ ಸರ್, 4 ಅವರ್ ಮಾಡ್ತೀನಿ. ಹೌದಾ? ಆ ಟೈಮಲ್ಲ ನಮಗೆ ಟೈಮ್ ಇಲ್ಲ. ನಮ್ಮದು ಟೈಮ್ ರಾತ್ರಿ 9 ಗಂಟೆಗೆ ಮಾತ್ರ. ಮಾಡುವ ತೊಂದರೆ ಇಲ್ಲ, ಮಾಡುವ ಆಯಿತಾ? ನಾಳೆ ಟ್ರೈ ಮಾಡ್ತೀನಿ, ನೆನಪ. ನಾಳೆ ಹೊರಗೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಮಾಡ್ತೀನಿ, ಇಲ್ಲದಿದ್ದರೆ ನಾಳೆ ಲೈವ್ ಇರೋದಿಲ್ಲ. ಸ್ಯಾಟರ್ಡೆ ಅಲ್ವಾ? ಹೊರಗಡೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಮಾಡ್ತೀನಿ ಲೈವ್. ಹೌ ಟು ಗೋ ಟುಗೆದರ್ ಲೈವ್ ಅಂತ ಸರ್ಚ್ ಮಾಡಿ ನೋಡಿ ಕಳಿಸಿ. ಅಲ್ಲ, ಅದು ಗೊತ್ತುಂಟು, ಹೇಗೆ ಹೋಗುವುದಂತ ಗೊತ್ತುಂಟು. ನಾವು ಲಿಂಕ್ ಬರ್ತದೆ, ಒಂದು ಲಿಂಕ್ ಕಳಿಸ್ಲಿಕ್ಕೆ ಉಂಟು, ಶೇರ್ ಮಾಡಲಿಕ್ಕೆ ಇರ್ತದೆ. ಅದು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು, ಇನ್ಸ್ಟಾದಲ್ಲಿ ಶೇರ್ ಮಾಡ್ಬೋದು, ಫೇಸ್ಬುಕ್ ಮೆಸೆಂಜರಲ್ಲಿ ಶೇರ್ ಮಾಡ್ಬೋದು. ಇವರು ನಮ್ಮನ್ನು ಎಲ್ಲಿ ಫಾಲೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಅನ್ನಪ್ಪಚಾರ್ ಅವರೇ, ನಮ್ಮನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಆಯಿತಾ? ಆಗ ನಮಗೆ ಲಿಂಕ್ ಕಳಿಸ್ಲಿಕ್ಕೆ ಆಗ್ತದೆ ನಿಮಗೆ. ಮತ್ತು ನಿಮಗೆ ಜಾಯಿನ್ ಆಗ್ಬೋದು ಎಷ್ಟೊತ್ತಿಗೆ ಬೇಕಾದರೂ. ಹಾಗೆ ಯಾಕೆ ಜನ ಎಲ್ಲ ಎಲ್ಲಿ ಹೋಗಿದ್ದಾರೆ ಮಾರ್ರೆ? ಯಾರೂ ಇಲ್ಲ ಎಲ್ಲ ಎಲ್ಲಿ ಹೋಗಿದ್ದಾರೆ? ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರೋ ನನಗೆ ಕಳಿಸಿ ಆಯಿತಾ? ನನ್ನ ಹತ್ರ ಇಲ್ಲ ಮಾರೆ, ನನಗೆ ಎಲ್ಲಿ ಬರ್ತದೆ ನೀಟ್ ಕ್ವೆಶ್ಚನ್ ಪೇಪರ್? ನಾನು ಚಾರ್ಜ್ ಜಿಪಿಟಿಯಲ್ಲಿ ಕೇಳುವುದು ಮಾರೆ, ಅದು ನೀಟಿದ್ದಲ್ಲ, ಇದು ನಮ್ಮ ಲೈವ್ ಇದು ಮಾತ್ರ. ಕಟಿಲ ತಲತ ಪೀಟೊಡು ಮಲ್ಲಿಗೆದಲಂಕಾರೊಡು ಪೂತ ಪೂಜೆ ಕೈ ಕೊನುನ. ಎಲ್ಲಿದ್ದಾರೆ ಮಾರೆ? ಯಾರು ಇಲ್ಲ ಬ್ರೋ. ರಚನಾ ಅಕ್ಕ ಯಾವ ಊರು? ಅವ್ರು ಮಂಗಳೂರು ಮಾರ್ರೆ. ನೀವು ಓಡಿಸಿ ಬಿಟ್ರಲ್ಲ ಅವ್ರನ್ನ ಲೈವಿಂದ. ಈಗ ಯಾಕೆ ಮಾಡ್ತೀರಿ ನೀವು? ಪಾಪ ಡೈಲಿ ಬಂದು ಸಪೋರ್ಟ್ ಮಾಡ್ತಿದ್ರು. la 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 la
ಅವರಿಗೆ ಜೈಲಿಗೆ ಕಳಿಸೋ ಪ್ರೋಗ್ರಾಮಾ? ನಾನಲ್ಲ ಮತ್ತೆ. ಅಂದರೆ ನೋಡಿ, ಹೆಂಗಸರು ಕೆಲವರು ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ನಾವು ಬೇಡದೆಲ್ಲ ಕ್ವಶನ್ ಕೇಳಿದರೆ ಮತ್ತೆ ಅವರಿಗೆ ಮಂಡೆ ತಲೆ ತಿರುಗ್ತದೆ. ಮತ್ತೆ ಬರುವುದೇ ಬೇಡ ಅಂತ ಹೋಗ್ತಾರೆ ಸುಮ್ಮನೆ. ಗೊತ್ತಾಯ್ತಾ? ಸೊ ಮಂಗಳೂರು ಅವರೆಲ್ಲ ಹಾಗೆ. ನೀಟ್ ಬಗ್ಗೆ ಹೇಳಿದ್ದು. ನೀಟ್ ಬಗ್ಗೆ ನಮಗೆ ಗೊತ್ತಿಲ್ಲ ಬ್ರೋ. ಎಂತಾಯಿತು ನೀಟ್? ನಾವು ನ್ಯೂಸೇ ನೋಡಲಿಲ್ಲ. ನೀಟ್ ಪ್ರಶ್ನೆ ಲೀಕ್ ಆಗಿದ್ದು ಗೊತ್ತಾಯಿತು ಸ್ವಲ್ಪ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿಯೊಳಗೆ. ಹ್ಯಾನಾಯ್ಡ್ ಬ್ಲ್ಯಾಕ್ಬೆರೀಸ್. ಹಾಯ್ ಪರಂದ್ರೆ. ಹಾಯ್ ಹ್ಯಾನಾಯ್ಡ್ ಬ್ಲ್ಯಾಕ್ಬೆರೀಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಯಾವ ಊರು ನಿಮ್ಮದು? ಏನಾಯಿತು ಮಾರೆ? ಯಾರು ಇಲ್ಲ. 5 ಮಂದಿ ನೋಡ್ತಾ ಇದ್ದಾರೆ, ಮಾತಾಡ್ತಿಲ್ಲ. ಯಾರಾಗಿರಬಹುದು? ಒಂದು ಅನಿಲ್ ಅವರ ಆಗಿರ್ಬೋದು, ಒಂದು ಸುರೇಂದ್ರ ಅವರಾಗಿರ್ಬೋದು. ಯಾರು ಬರುವುದಿಲ್ವಾ? ಅದೇ ಏನಾಯ್ತು ಇವತ್ತು ಗೊತ್ತಿಲ್ಲ. ಏನಾಯ್ತು ಇವತ್ತು? ಯಾಕಾಯ್ತು ಹೀಗೆ? ಜನ ಎಲ್ಲಿದ್ದಾರೆ? ಎಲ್ಲಿ ಹೋದರೆ ಎಲ್ಲರೂ? ಏನೋ ಮ್ಯಾಚ್ ಉಂಟು ಇವತ್ತಿಲ್ಲ? ನೋಡೋಣ. ಬರ್ತಾರೆ, ಸ್ವಲ್ಪ ಬರ್ತಾರೆ. ಸ್ವಲ್ಪ ಮಾತಾಡೋಣ. ನಾವು ಮಾತಾಡುವಾಗ ಬರ್ಬೋದು ಯಾರಾದ್ರೂ ಪರಿಚಯದವರು. ಮತ್ತೆ ಡೈಲಿ ಎಂತ ಹೋಗುದಂತ ಅವ್ರು ಕೂತ್ಕೊಳ್ತಾರೆ ಅಂತ ಸುಮ್ಮನೆ. ಒಬ್ರು ಬಂದ್ರು ಮಾತಾಡ್ತಾ ಇಲ್ಲ. ಅವರು ಹ್ಯಾನಾಯ್ಡ್ ಬ್ಲ್ಯಾಕ್ಬೆರೀಸ್ ಅಂತ ಬಂದ್ರು ಒಬ್ರು. ಅವ್ರು ಮಾತಾಡಲ್ಲ, ಯಾಕಂತ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿದ್ದಾರೆ. ಒಂದು ಭಜನೆ ಆಡುವ ಅಷ್ಟರವರೆಗೆ ನಾವು. ಕಟಿಲ ತಲತ ಪೀಟೊಡು ಮಲ್ಲಿಗೆ ದಲಕಾರೊಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ. ಕಟಿಲ ತಲತ ಪೀಟೊಡು ಮಲ್ಲಿಗೆ ದಲಕಾರೊಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ. ಉಡಲ ತಲತ ಮಂಟಪೊಡು ಕುಲ್ಲದಿರೆನು ಮೂರ್ತಿಯಾದ
ನಿತ್ಯ ಭಕ್ತಿ ಮಲ್ತೊಲುವೆ ನಿತ್ಯ ಭಕ್ತಿ ಮಲ್ತೊಲುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಕಟಿಲ ತಲತ ಪೀಠುಡು ಮಲ್ಲಿಗೆಗಳ ಕಾರುಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ತಂತ್ರ ಮಂತ್ರ ತೆರಿಯದಮ್ಮ ಪೂಜೆ ನಿಯಮ ಗೊತ್ತು ಜಮ್ಮ ಹಿರಿನ ಸ್ಮರಣೆ ಒಂಜೆ ಗೊತ್ತು ವಿಶ್ವರೂಪಿಣಿ ಭಕ್ತಿ ವಂಜಿ ಎನ್ನ ಸೊತ್ತು ಬೊಕ್ಕ ಪೂರ ಎನ್ನ ಸೊತ್ತು ಕಾಪುಲೆಂದು ಅಡ್ಡಬೂರ್ವೆ ಕಟಿಲ ಉಲ್ಲಾತಿ ದೇವಿ ಜಗದ ಗುರ್ಕಾತಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲ ಕಾರುಡು ಪೂತ ಪೂಜೆ ಕೈ ಕೊರುನ ಕಟಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಪಂಚಭೂತ ಪಂಚ ಪ್ರಾಣ ಪಂಚೇಂದ್ರಿಯನೇ ಈರುಕೊನ್ನ ಎಂಚ ಇರೆನು ಸುಗಿ ಪೊಡಮ್ಮ ಸೃಷ್ಟಿಕರ್ತೆದಿಯೇ ಪಂಚಭೂತ ಪಂಚ ಪ್ರಾಣ ಪಂಚೇಂದ್ರಿಯನೇ ಈರುಕೊನ್ನ ಎಂಚ ಇರೆನು ಸುಗಿ ಪೊಡಮ್ಮ ಸೃಷ್ಟಿಕರ್ತೆದಿಯೇ ಏತು ಕಾಲ ಕಾತುದಿತ್ತೆ ಅಮ್ಮ ಏತು ಕಾಲ ಕಾತುದಿತ್ತೆ ಇರನ ಮೂರ್ತಿ ತೂವೊಡೊಂದು ಮುಕ್ತಿ ಸಾದೀತೋ ಜಲಮ್ಮ ಮುಕ್ತಿದಾಯಿನಿ ಅಮ್ಮ ಭಾಗ್ಯದಾಯಿನಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲ ಕಾರುಡು ಪೂತ ಪೂಜೆ ಕೈ ಕೊರುನ ಕಟಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ. ಥ್ಯಾಂಕ್ ಯು ಸಂಪದನ್ನ. ವೆಲ್ಕಮ್ ಟು ಲೈವ್ ಎಂಚೋಲ್ಲಾರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಆನ್ ಪ್ಲೇ. ಊಟ ಅಂಡೆ ದಾದೇ ಸ್ಪೆಷಲ್. ರಕ್ಷಿತ್ ಶೆಟ್ಟಿಯಲ್ಲಿ ರಕ್ಷಿತ್ ಶೆಟ್ಟಿ ಇಲ್ಲ ಮಾರ್ರೆ, ಅವರು ಇವತ್ತು ಬರಲಿಲ್ಲ. ಯಾರು ಬರಲಿಲ್ಲ. ಹೌದು, ಎಲ್ಲಿ ಹೋದ್ರು ಮಾರ್ರೆ? ಇವತ್ತು ಎಂತ ಉಂಟು, ರಜೆ ಉಂಟಾ? ಗೌರ್ಮೆಂಟ್ ರಜೆಯಾ? ನಾನೇ ಟಾಪ್. ಹೌದು, ನೀವು ಟಾಪ್. ಮತ್ತೆಂತ, ನೀವೇ ಒಬ್ಬರೇ ಮೆಸೇಜ್ ಹಾಕಿದ್ರೆ ಟಾಪ್ ಇಲ್ಲ, ಮತ್ತೆಂತದ್ದು? ನೀವು ಟಾಪಲ್ಲಿದ್ದೀರಿ ಬ್ರೋ. ಆದರೆ ಸಂಪತ್ತನ್ನೇ ಇದಾದ ಮಣಿ ಪೂಜಿರಿ. ಸಂಪತ್ತನ್ನೇ ಯಾಕೆ ಮಣಿ ಪೂಜಿಲ್ಲ ಇವತ್ತು? ಲೈಕ್ ಡನ್ನ. ಓಕೆ ಓಕೆ ಓಕೆ. ಬರ್ತಿದ್ದಾರೆ ಹೋಗ್ತಿದ್ದಾರೆ ಜನ, ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ. ಮಾತಾಡಲಿಕ್ಕೆ ಬರಲ್ಲ, ಯಾಕಂತ ಗೊತ್ತಿಲ್ಲ. ಕಜಿಪು ದಾದೆ, ಬೆಂಡೆಕಾಯಿ ಚಪಾತಿ. ಬೆಂಡೆಕಾಯಿ ಮತ್ತು ಚಪಾತಿ ನಮ್ಮ ಕಜಿಪು ಇವತ್ತು. ಪೆಗ್ ಮಾರು. ಪೆಗ್ ಮಾರಲಿಕ್ಕೆ ಆಗುದಿಲ್ಲ ಮಾರ್ರೆ. ನಾವು ಇವತ್ತು ಭಜನೆ ಮಾಡುವ, ಆಯ್ತಾ? ಜನ ಇಲ್ಲಲ್ಲ, ಎಲ್ಲ ಭಜನೆ ಮಾಡುವ.
ಶರತ್ ಬಂಗೇರ ಬತ್ತೀರಿ. ಹಾಯ್ ಶರತ್ ಅಣ್ಣ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ, ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಅಂಪ್ಲೆ ಮನಸ್ಸಾಂಡೆ ಅದೇ ಸ್ಪೆಷಲ್. ಹ್ಯಾಪಿ ಬರ್ತ್ಡೇ ಸರಿತಕ್ಕ, ಗಾಡ್ ಬ್ಲೆಸ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಶರತ್ ಬಂಗಾರ. ಸಾಸೇಜ್ ಇರೆಗ್, ಓ ಸಾಸೇಜ್ ಬಂತಾರೆ ಇದು ಎಂಕ್ ಬೆಂಡಿಕಾಯಿ ಯಾನ್ ಸಾಸೇಜ್ ದಿನದ ಮಸ್ತ್ ದಿನ ಅಂಡಿ ದುಂಬು ಮಸ್ತ್ ತಿನ್ನೋಂತೆ ಇತ್ತೆ ಕಮ್ಮಿ ಆತನಂತೆ. ಕಾಮೆಂಟ್ ಪಾಡ್ದೆ ತುಯ್ಯಾರ ಪಾಡ್ದೆ ಮಾತ್ರೆಗಳ ಲೈಕ್ ಕೊಡ್ತೆ ಪಿರಾಯನು. ಶರತ್ ಬಂಗಾರ ಮೆಸ್ ಫುಡ್ಡು ಅಂದೆ, ಮೆಸ್ ಫುಡ್ಡಾ? ಓಕೆ ಮೂಜಿ ಪೊರ್ತುಲು ಅಕ್ಕುಳೆ ಕೊರ್ಪೇರೆ. ಅಂದೆ ಓಕೆ ಶರತ್ ಬಂಗೇರ. ಪಂಚಪ್ರಾಣ ಪಂಚೇಂದ್ರಿಯನೇ ಇರುಕರು. ಆರೆ ಗಿಫ್ಟ್ ಕೊರಡು ಅರೆಗೆ ದಾದ ಅಂಡಲ ಈರ ಗಿಫ್ಟ್ ಕೊರಡು ಅರೆಗೆ ದಾದ ಅಂಡಲ ಯಾನ್ ಗಿಫ್ಟ್ ಕೊರೊಂದೆಪ್ಪು ಆಯ್ತಾ ಅವು ಬರ್ತ್ಡೇಗಂದತಿ ಪಲ ದಾದ ಅಂಡಲ ಗಿಫ್ಟ್ ಕೊರ್ಪೆ ಅಂಚ. ತನ್ಮಯರಾವ್ ಬರ್ತೀರಿ. ಹಾಯ್ ತನ್ಮಯರಾವ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಏನು ಬ್ರೋ ಲೈಫ್ ಎಂಡ್ ಆಗೋಕ್ಕೆ ಬಂತಲ್ಲ? ಲೈಫಾ ಅದೇಕೆ ಏನಾಯಿತು? ಯಾಕೆ ಬ್ರೋ ಏನಾಯಿತು ಸವಿಸ್ತಾರವಾಗಿ ಹೇಳಿ. ಲೈಫು ಯಾಕೆ ಮಾರೆ ಏನಾಯಿತು? ಸರ್ಪ್ರೈಸ್ ಇಪ್ಪುಂಡು ಬರ್ತ್ಡೇ ಕೊರಂಡ ಅವು ನಂಗೆ ಅವು ಸರಿ ಆಪುಜಿ ಮೂಲುಲ್ಲತ್ತೆ ಊರುಡೆಪ್ಪುನಂಡ ಸರ್ಪ್ರೈಸ್ ಪ್ರಮಾಣ ಬೇರೆ ಆಪುಂಡು ನಮ್ಮ ಅವನು ಸರಿ ಆಪುಜಿ. ಏನಿಲ್ಲ ಏಜ್ ಆಗ್ತಾ ಬಂತಲ್ಲ. ಹೌದಾ, ತೊಂದರೆ ಇಲ್ಲ ಮಾರ್ರೆ. ಎಷ್ಟು ಸಮಯ ಉಂಟು ಅಷ್ಟು ಸಮಯ ಎಂಜಾಯ್ ಮಾಡಿ ಹ್ಯಾಪಿ ಆಗಿರಿ. ಇನ್ನೇನು ಮ್ಯಾಕ್ಸಿಮಮ್ ಅಂದರೆ 30 ವರ್ಷ ಅಲ್ವಾ? ಅದು 30 ವರ್ಷ ಆಗಿರಲಿ, 1 ದಿವಸ ಆಗಲಿ, 1 ವರ್ಷ ಆಗಿರಲಿ, ಎಷ್ಟು ದಿವಸ ಉಂಟು ಅಷ್ಟು ದಿವಸವನ್ನು ಎಂಜಾಯ್ ಮಾಡಿ. ಯಾರಿಗೆ ಗೊತ್ತು 30 ವರ್ಷ ಉಂಟು ಅಂತ? ಯಾರಿಗೆ ಗೊತ್ತು? ನಿಮ್ಗೆ ಎಲ್ಲಿ ಬರೆದಿಟ್ಟಿದ್ದಾರೆ ಯಾರು ಎಲ್ಲಾದರೂ? ನಮ್ಮೊಂದು ಯೋಚನೆ ಅಷ್ಟೇ ಅಲ್ಲ. ಏನಾಯಿತು? ಏನಾದರೂ ಪ್ರಾಬ್ಲಮ್ ಉಂಟಾ? ಇಲ್ಲಲ್ಲ. ನೀವು ಮಾಡ್ತಾ ಇದ್ದೀರಾ ಲೈಫನ್ನು? ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ನೋಡಿ. ದಿವಸಗಳು ಬಂದು ಲೈವ್ ಮಾಡ್ತಿದ್ದೇವೆ, ಮಾತಾಡ್ತಾ ಇದ್ದೇವೆ, ಊಟ ಮಾಡ್ತೇವೆ, ಡ್ಯೂಟಿ ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಮಲಗ್ತೇವೆ. ಏನಿಲ್ಲ, ಸುಮ್ಮನೆ ಕಾಮನ್ ಆಗಿ ಹೇಳಿದೆ. ಹೌದಾ? ಓಕೆ ಬಿ ಪಾಸಿಟಿವ್. ನಾನು ಅದು ಟೀ ಶರ್ಟ್ ಹಾಕಬೇಕಿತ್ತಲ್ಲ ಇವತ್ತು, ಅದಿಲ್ಲ, ಹಾಕಲಿಲ್ಲ. ಬಿ ಪಾಸಿಟಿವ್, ನಾಳೆ ಹಾಕ್ತೇನೆ. ಒಂದು ಭಜನೆ ಕೇಳಿ, ಆಗ ಮನಸ್ಸೆಲ್ಲ ನಿಮ್ಮದು ಸರಿ ಆಗ್ತದೆ. ನಿಮ್ಮ ಹೇರ್ಸ್ ಕೂಡ ಉದುರ್ತಾ ಬಂದಿದ್ದಾವೆ ಅನಿಸುತ್ತೆ ಬ್ರೋ. ಅದು ಹೋಗ್ತದೆ ಬ್ರೋ. ಇಲ್ಲಿ ನಾವು ದುಬೈಯಲ್ಲಿದ್ದೇವೆ, ನಮ್ಮ ತಲೆ ಕೂದಲೆಲ್ಲ ಹೋಗ್ತಾ ಉಂಟು. ಆ ಒಂದು ಸೈಡಿಂದ ಹೋಗ್ತಾ ಉಂಟು, ಒಂದು ಸೈಡ್ ಬರ್ತಾ ಉಂಟು, ನಡೀತದೆ. ಇನ್ನು ನಮ್ಮದು ಎಲ್ಲ ಆಗಿದೆ, ಮದುವೆ ಆಗಿದೆ, ಎಲ್ಲ ಮಕ್ಕಳಾಗಿದೆ, ಎಲ್ಲ ಆಗಿದೆ. ಸೊ ತಲೆಗೂದಲು ಉದುರಿದೇನು ಪ್ರಾಬ್ಲಮ್ ಇಲ್ಲ. ಟೊಪ್ಪೆ ಹಾಕಿದರೆ ಆಯಿತು. ಇರುವಾಗ ಖುಷಿಯಾಗಿ ಇರಬೇಕನ್ನ ತಲೆ ಕೆಡಿಸ್ಕೋಬಾರ್ದು. ಹೌದು, ತಲೆಗೂದಲಿಗೋಸ್ಕರ ತಲೆ ಕೆಡಿಸ್ಕೋಬಾರ್ದು. ಇಷ್ಟು ದಿವಸ ನಮ್ಮೊಟ್ಟಿಗೆ ಇತ್ತು, ಈಗ ಒಂದೊಂದೇ ಹೋಗ್ತಾ ಉಂಟು. ಹೋಗ್ಲಿ, ಅದಕ್ಕೆ ಸಹ ಬದುಕಬೇಕಲ್ಲ ಪಾಪ. ದುಬೈಯಲ್ಲಿ ಏನು ಮಾಡ್ತಾ ಇದ್ದೀರಾ? ದುಬೈಯಲ್ಲಿ ನಾವು ಜಾಬ್ ಮಾಡೋದು ಬ್ರೋ. ನಾನು ಬಾಲ್ಡ್ ಬ್ರೋ, ಇನ್ನು ಮ್ಯಾರೇಜ್ ಆಗಿಲ್ಲ. ಬಾಲ್ಡ್ ಆಗಿದ್ದೀರಾ? ಮ್ಯಾರೇಜ್ ಆಗಿಲ್ವಾ? ತೊಂದರೆ ಇಲ್ಲ, ಅದಕ್ಕೇನು ಪ್ರಾಬ್ಲಮ್.
ಅಲ್ಲಿ ಸ್ವಲ್ಪ ಯಾವುದಾದ್ರೂ ಎಣ್ಣೆ ತೊಗೊಂಡು ಹಚ್ಚಿ, ಸ್ವಲ್ಪ ಸ್ವಲ್ಪ ಬರ್ತದೆ ಅಂತ ಹೇಳ್ತಾರೆ ಕೆಲವು ಎಣ್ಣೆ ಹಚ್ಚಿದರೆ. ಟ್ರೈ ಮಾಡಿ. ಇಲ್ಲದಿದ್ದರೆ ಈಗ ಇದು ಬಂದಿದೆ ಅಲ್ಲ, ಟಕ 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 ಮಷಿನ್ ಹಾಕಿ ಕೂದಲು ಇಡುವುದು. ಎಷ್ಟು ವರ್ಷ ಆಯ್ತು ನಿಮಗೆ? ಯಾಕೆ ಬಾಲ್ಡ್ ಆಗಿದೆ? ಬಾಲ್ಡಿ ಹಾಗೆ ಹಾಕಿದೆ. ನಮ್ಮದು ನೋಡಿ ಈಗ ಬಾಲ್ಡ್ ಆಗ್ತಾ ಉಂಟು. ವಿಗ್ ಹಾಕಿದರೆ ಆಯಿತು, ಟೆನ್ಷನ್ ಇಲ್ಲ. ಹಣ ಇದ್ದರೆ ಸಾಕು ಮಾರೆ, ತಲೆಗೂದಲಿ ಯಾಕೆ? ಮದುವೆಗೆಲ್ಲ ಹಣ ಬೇಕು. ಹೆಂಗಸಿಗೆ ಹೆಂಡತಿಗೆ ಗಿಫ್ಟ್ ಕೊಡಲಿಕ್ಕೆ ಹಣ ಬೇಕು. ನೀವು ಸೂಪರ್ ಪಾಸಿಟಿವ್ ಬ್ರೋ ಅಂತಿದ್ದಾರೆ. 27 ವರ್ಷದಲ್ಲಿ ಈ ಮಾತ ಮಾರ್ರೆ, ಅಯ್ಯೋ ದೇವರೇ. ಇನ್ನು 1 ವರ್ಷದಲ್ಲಿ ನೀವು ಹುಡುಕಿ ಮದುವೆ ಮಾಡಿ ಇದ್ದ ಎಲ್ಲ ಹೋಗಿದೆ ಅಲ್ಲ, ಉಂಟಾ ಸ್ವಲ್ಪ ಆದರೂ? ಅದೇ ಮಾರ್ರೆ, ಲೈಫಲ್ಲಿ ಬೇಕಾಗಿದ್ದು ಕ್ಯಾಶ್. ಮತ್ತು ಎಂತ ತಲೆಗೂದಲನ್ನು ಇಟ್ಕೊಂಡು ಏನು ಮಾಡಲಿಕ್ಕೆ ಆಗ್ತದೆ? 1-2 ಸಲ ಹೀಗೆ ಮಾಡ್ಬೋದು, ಮತ್ತು ಗಾಳಿ ಬರುವಾಗ ಆಚೆ ಈಚೆ ಹೋಗ್ತದೆ. ಅದೇ ಟೊಪ್ಪಿ ಇಟ್ಟರೆ ರಗಾಲ ಇಲ್ಲ, ಕಾಸಿದ್ರೆ ಸಾಕು. ನಾನು ಬ್ರೋ, ಅದೆಂಥದ್ದು ನಾನು VA ಬ್ರೋ, ವಿಲೇಜ್ ಅಕೌಂಟೆಂಟ್. ಹೌದಾ? ಮತ್ತೆ ಎಂತ, ಎಲ್ಲ ಹಣ ನಿಮ್ಮ ಹತ್ರ ಉಂಟಾ ಅಂತ? ಅದಕ್ಕೆ ಹೇಳಿದಲ್ಲ, ಬೇಜಾರು ಹಣ ಉಂಟಾ ಅಂತ ಅಕೌಂಟಲ್ಲಿ. ಮತ್ತೆ ತೊಂದರೆ ಇಲ್ಲ, ಹುಡುಗಿ ಸಿಗ್ಬೋದು ಒಳ್ಳೆ ಬೇಗ. ಬರುವ ವರ್ಷ ಮದುವೆ ಆಗಿ, ಕಂಗ್ರ್ಯಾಚುಲೇಷನ್. ನೀವು ಮದುವೆಗೆ ಸೆಲೆಕ್ಟ್ ಆಗಿದ್ದೀರಾ. ಚಂದ್ರಾವತಿಕ ಬರ್ತೀರಿ? ಹಾಯ್ ಚಂದ್ರಾವತಿಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ಕೆ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ ಒನ್ ಸಾಂಡ್ ಇದಾದ್ರೆ ಸ್ಪೆಷಲ್. ನಮ್ಮ ಡ್ಯಾಡಿ ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ ನಮಗೆ. ಹೌದಾ? ಓಕೆ. ಮತ್ತು ಯಾಕೆ 27 ತನಕ ನೀವು ವೇಟ್ ಮಾಡ್ತೀರಾ? ಇನ್ನೂ ಬೇಗ ಆಗ್ಬೋದಿತ್ತಲ್ಲ, 26ರಲ್ಲಿ ಆಗ್ಬೋದಿತ್ತು ನಿಮಗೆ ಮದುವೆ. ಬಟ್ ಬಾಲ್ಡ್ ಹೆಡ್ ಆಯ್ತಲ್ಲ ಅಂತ ಬೇಜಾರು. ಅದಕ್ಕೆ ಬೇಜಾರು ಮಾಡಬೇಡಿ ಬ್ರೋ, ಅದಕ್ಕೆಂತ ಬೇಜಾರು? ನೀವು ಮಾಡಿದ ಅಲ್ಲಲ್ಲ, ಅದಾಗಿದ್ದಲ್ಲ. ಬೇಕಾದರೆ ಒಂದು ವಿಗ್ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ, ಟೊಪ್ಪಿ ಇಟ್ಕೊಳ್ಳಿ. ಸ್ಟೈಲ್ ಟೊಪ್ಪಿ ಬಂದಿದೆ ಈಗ. ಸ್ಪೆಷಲ್ ತರಕಾರಿಯಾ? ಓಕೆ. ಎಂಕ್ಲೆಗಳ ತರಕಾರಿಯ ಚಪಾತಿ ಎನ್ನ ಕೋಡೆದನಿ, ಬೆಂಡಿಕಾಯಿ ಚಪಾತಿ. ಎಲ್ಲದಕ್ಕೂ ಯೋಗ ಕೂಡಿ ಬರಬೇಕತೆ ಅಂದ ಒಂದಿ. ಅದು ಕರೆಕ್ಟ್. The Bluetooth device is ready to pair. ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಲವಾದ್ಯ ಮೊಳಗಲೇಬೇಕು. ನೀವು ಚಿಲ್ ಬಿಡಿ ಬ್ರೋ ಅಂತಿದ್ದಾರೆ. ಹೌದು ಮಾರೆ, ಚಿಲ್ಲಾಗಿರ್ಬೇಕು. ಮತ್ತೆ ಎಂತ ಮಾಡೋದು ಹೇಳಿ? ನಮ್ಮ ಕೈಯಲ್ಲಿ ಇದ್ದದನ್ನೆಲ್ಲ ನಾವು ಮಾಡ್ಬೋದು, ನಮ್ಮ ಕೈಯಲ್ಲಿ ಇಲ್ಲದನ್ನೆಲ್ಲ ಏನು ಮಾಡ್ಲಿಕ್ಕೆ ಆಗ್ತದೆ? ಸಂಗೀತಕ್ಕರವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಎಷ್ಟು ಏಜ್ಗೆ ಮ್ಯಾರೇಜ್ ಆದರೂ ಬ್ರೋ? ನಾನು 28ಗೆ ಆಗಿದ್ದೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸಂಗೀತಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರೆ ವನಸಾಂಡಿ ಬ್ರೋ, ಒಣೊಂದುಳ್ಳರೆ ಎನ್ನ ವನಸಾಂಡು ಇರ್ನಾಂಡಿ ಅದಾದ ಸ್ಪೆಷಲ್. ಹಾಯ್ ಪಣಂದುಲೆ ತುಷಾಂತ್ ಬ್ರೋ ಬರ್ತೀರಿ? ಹಾಯ್ ತುಷಾಂತ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರೆ
ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೇ ಬಾ ಒಂದು ಇಂಚಿನ ಮರ ಡ್ಯಾನ್ಸ್ ದಾದಾಂಡಿ ಈತ ಮಲ್ಲ ಡ್ಯಾನ್ಸ್ ಎಂಜಿನೇಕೊಂದು ಮನೆ ಮದುವೆ ಬಾವಿ ನೀರು ಎಲ್ಲ ನಸೀಬೇಕು ಹೌದು ಕರೆಕ್ಟ್ ಯಾನು ಹುಷಾರುಳ್ಳೆ ಅಲ್ಲಲ್ಲಲ್ಲ ಮಂತಿನೇ ಹಾಂ ಮಂತಿನ ಡ್ಯಾನ್ಸ್ ಮಂತಾರ ಇರು ಓಕೆ ಓಕೆ ಚಂದ್ರಾವತಿ ಅಕ್ಕ ನಾ ತಿಳ್ತಂದ್ರೆ ತನ್ಮಯ್ಯ ಅವರು ಜನಜ್ಜೇನಿ ಬಾಜಿ ಕಮ್ಮಿ ಜನ ಲೈವ್ಡ್ ಫ್ರೈಡೆ ಐತೆ ಪೂರ ಒಂದು ದೀತೆರ ಉಪವಾಸ ದೀತೆರ ಗೊತ್ತುಜ್ಜಿ ಬರ್ಸ ಉಂಡೆ ಬರ್ಸಜ್ಜಿ ಎಂಕ್ಲೇ ಬರ್ಸ ಬರ್ಪುಜಿ ಟುಗೆದರ್ ಇಜ್ಜ ಟುಗೆದರ್ ಮನ್ಪುಗನ ಯಪ್ಪ ಎಲ್ಲ ಮನ್ಪುಳೆ ಬಲೆ ಇರು ಎಲ್ಲ ಗೊತ್ತುಜ್ಜಿ ಅನು ಉಳ್ಳೇನೆ ಜನಂದು ಎಲ್ಲಂಜಿ ಮನ್ಪುಗ ಸೋಮವಾರ ಮೀನಿ ಅವು ಒಂದು ಮನ್ಪೆರ ಆಪುಜಿ ಗೊತ್ತುಜ್ಜಿ ಅವು ತೂಗೊಂಡು ಅವ್ರು ಟ್ರೈ ಮನ್ಪುಗ ಮೆಸೇಜ್ ದೈಜಿನ ಅಂದು ಇಜಿನ ಈರು ಕಡಪುರ್ಲಿ ಇಂಕ 7 ಗಂಟೆ ಒರ್ಮ ಗಂಟೆನಾಗ ನವೀನ್ ಬ್ರೋ ಇನಿ ಮೆಹಂದಿಗೆ ಪೋದು ಇತ್ತೆ ಮನಸ್ಸು ಅವಳೆ ಮಲ್ತೆ ಅವಳು ನಾನ್ ವೆಜ್ ಇತ್ತುಂಡು ಯಾನು ವೆಜ್ ತಿಂಡಿನಿ ಅಂದೆ ಇನಿ ಫ್ರೈಡೆ ಐತೆ ಓಕೆ ಓಕೆ ಅದೇನು ಬಾವಿ ನೀರು ಅರ್ಥ ಆಗಿಲ್ಲ ಅಕ್ಕ ಅಲ್ಲಲ್ಲ ಅವರು ಹೇಳಿದ್ದು ಒಂದು ಮದುವೆ ಮತ್ತೊಂದು ಮನೆ ಕಟ್ಟುವುದು ಮತ್ತೊಂದು ಬಾವಿಯಲ್ಲಿ ನೀರು ಸಿಗುವುದು ಅದೆಲ್ಲ ಒಂದೇ ಥರ ಇದು ಅಂದರೆ ಅದಕ್ಕೆಲ್ಲ ಅದೃಷ್ಟ ಬೇಕು ಅಂತ ಹೇಳುವುದು ಅವರು ಟೈಮ್ ಬರಬೇಕು ಅಂತ ಟೈಮ್ ಬಂದಾಗ ಆಗ್ತದೆ ಎಲ್ಲ ಮದುವೆ ಮನೆ ಬಾವಿಯಲ್ಲಿ ನೀರು ನಮ್ಮದು 2 ಆಗಿದೆ ಇನ್ನು ಬಾವಿಯಲ್ಲಿ ನೀರೊಂದು ಬರಲಿಕ್ಕೆ ಬಾಕಿ ಉಂಟು ಆಯ್ತು ತುಷಾಂತ್ ಬ್ರೋ ಒಳಗಡೆ ಸಂಗೀತಕ್ಕ ಓ ಹೋ ಅಂತಿದ್ದಾರೆ ತನ್ಮಯ್ಯರವರು ಆಯ್ ಸಂಗೀತಕ್ಕ ಬರೋದು ತುಷಾಂತ್ ಕರೆಕ್ಟ್ ಅಂತಿದ್ದಾರೆ ದಾದೆ ಸ್ಪೆಷಲ್ ವನಸ್ಸು ಎಂಕ ಸ್ಪೆಷಲ್ ದಾಲಜಿ ಎಂಕ ಕಾಲಿನಿ ಬೆಂಡಿಕಾಯಿ ಕೋಡೆದಾನೆ ಅವಳ ತನ್ಮಯ ಅವ್ರು ನಗಾಡ್ತಾ ಇದ್ದಾರೆ ಯಾಕೆ ಮಾರೆ ನಗಾಡೋದು ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತಾ ಬ್ರೋ ದುಬೈಯಲ್ಲಿ ರೂಮ್ ರೆಂಟ್ ಎಷ್ಟು ದುಬೈಯಲ್ಲಿ ರೂಮ್ ರೆಂಟು ಈಗ ಹೇಳಲಿಕ್ಕಾಗಲ್ಲ ಮಾರೆ ಅಷ್ಟುಂಟು ಒಮ್ಮೆ ಕಮ್ಮಿ ಇರ್ತದೆ ಒಮ್ಮೆ ಜಾಸ್ತಿ ಆಗ್ತದೆ ಒಂದು ಬೆಡ್ ಸ್ಪೇಸ್ ಬೇಕಾದರೆ 500 ದಿರಮ್ಸ್ ಇರ್ತದೆ ಒಬ್ಬರಿಗೆ ಒಂದು ನಾರ್ಮಲ್ ಆಗಿರುವುದು ಮತ್ತು ಅದಕ್ಕಿಂತ ಎಕ್ಸಿಕ್ಯೂಟಿವ್ ಬೇಕಾದರೆ 800 900 1000 ತನಕ ಇರ್ತದೆ ಮತ್ತು ಒಂದು ಸ್ಟುಡಿಯೋ ಫ್ಲ್ಯಾಟ್ ಬೇಕಾದರೆ 1500 2000 ತನಕ ಬರ್ತದೆ ಹಾಗೆಲ್ಲ ಉಂಟು ಅಂದರೆ ನಿಮ್ಮಲ್ಲಿ ಕಾಸಿದೆ ಅಲ್ಲ ನಿಮಗೆ ತೊಂದರೆ ಇಲ್ಲ ಎಷ್ಟು ಬೇಕಾದರೂ ಮಾಡಿ ಕೊಡ್ಬೋ ಯಾವಾಗ ಬರ್ತೀರಾ ದುಬೈ ಬರ್ತೀರಾ ಸಂಗೀತಕ್ಕೆ ಸೂಪರ್ ಒಣದಲ್ಲಿ ದುಬೈ ಬರ್ತೀರಾ ಬರುವುದಾದ್ರೆ ಹೇಳಿ ನಾವು ಸಿಗೋಣ ಅಲ್ಲಿ ಸಂಗೀತಕ್ಕ ನೈಸ್ ಪಣದಲ್ಲಿ ವಿಡಿಯೋ ಬಂತಿದ್ದಾರೆ ಎಂದೆತ್ತ ತಮ್ಮಂದೊಣಸ್ತೆ ಎಂತ ಬನ್ನಿ ಮೇಂದಿದ ಇಂಡಿಯನ್ಸ್ ರುಪೀಸಲ್ಲಿಯಾ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದರೆ ಆಯಿತು 500 × 25 ಮಾಡಿದರೆ ಆಯಿತು ಮದರ್ಲ್ಯಾಂಡ್ ಬಿಟ್ಟು ಎಲ್ಲಿ ಬರೋಲ್ಲ ಬ್ರೋ ಹೌದಾ ಅದು ಗುಡ್ಡು ಆದರೆ ತಿರುಗಲಿಕ್ಕೆ ಬರ್ಬೋದಲ್ಲ ಒಮ್ಮೆ ಬಂದು ತಿರುಗಿ ಹೋಗಿ ಮೊದಲೇ ಹೇಳಿದಿರಿ ಕಾಸು ಬೇಕಾದಷ್ಟು ಉಂಟಂತ ಹೇಳಿದ್ರಿ ಮತ್ತೆ ಹೇಳಿದ್ರಿ ಇನ್ನೊಂದು +30 ಮಾತ್ರ ಇರುವುದು ಅಂತ ಸೊ ತಿರುಗಿ ಕಾಸಿದ್ದವರು ತಿರುಗಬೇಕು ಮಾರೆ ನಾವೆಲ್ಲ ಕಾಸಿಲ್ಲ ತಿರುಗಲಿಕ್ಕಾಗಲ್ಲ ಕಾಸಿದ್ದವ್ರು ತಿರುಗಿ ಅಲ್ಲಿ ಇಲ್ಲಿ ಹೋಗಿ ಅದೇ ಹೇಳಿದ್ದು ಲೈಫನ್ನು ಇದು ಮಾಡಿ ಅಂತ ಎಂಜಾಯ್ ಮಾಡಿ ಅಂತ ಮೆಹಂದಿದವಳು ಸಿಂಪಲ್ ಫಂಕ್ಷನ್ ಬ್ರೋ ಅಂಚ ಒಂಜಿ 5 ಮಿನಿಟ್ಸ್ದ ಮಲ್ತೆ ವಿಡಿಯೋ ಅಂದೆ ಓಕೆ ಓಕೆ ಇತ್ತೆ ಮೆಹಂದಿ ಆಪುಣೆ ಮದ್ಮೆ ಆಪಿರುತ್ತೆ ತನ್ಮಯ್ ರಾವ್ 10K ಹೌದು ಅದೇ ಸೂಪರ್ ಎಂಜಾಯ್ ಮಾಡಿದ್ದೀವಿ ಹೌದಾ ಹೋಗ್ತೀರಾ ಹೊರಗಡೆ ಎಲ್ಲ ಓಕೆ 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 ನನ್ನೆಲ್ಲ ಒಂಜಿ ವಿಡಿಯೋ ಉಂಡು ಗುಜರಾತ್ ಅಂದೆ ಪಾಡ್ಲೆ ಪೂರ ಪಾಡ್ಲೆ ಯಾನ್ ಟೈಮ್ ಉಪ್ಪು ನಾ ತೂಂದು ಅವೇ ಇನ್ನೂ ಮಾಡ್ತಾ ಇದ್ದೀವಿ ಹೌದಾ ಓಕೆ ಹೌದಾ ಓಕೆ 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 ಇನ್ನು ಮದುವೆ ಆದರೆ ಮತ್ತೆ ಬೇಜಾನ್ ತಿರುಗ್ಬೋದಲ್ಲ ನಿಮಗೆ
ಸೋಮವಾರ ಮದಿಮೆ ಮುರಾಣಿ ಈರು ಬೈದಿತ್ತರತ್ತೆ ಅವಲೆ ದೇವಸ್ಥಾನದ ಮದಿಮೆ ಅಂದೆ. ಓಕೆ ಓಕೆ ಓಕೆ. ಕೂಡ ಕಂಟೆಂಟ್ ದಿಕ್ಕಣದಿರಿ ಕಂಚನ. ನಾನು ಮದುವೆಗೆ ಮನಸ್ದ ಟೈಮ್ ಪೋಪಿನಿ ಬ್ರೋ ಅಂದೆ. ಓಕೆ ಓಕೆ ಓಕೆ. ಕೆಲವು ಶಾರ್ಟ್ಸ್ಲ ಮಂತ್ ಪಾಡೊಳ್ಳೈತೆ ಎಲ್ಲೆಲ್ಲಿ ಶಾರ್ಟ್ಸ್ ಮಂತ್ ಪಾಡೊಳ್ಳಿರಿ ದೆತ್ತಣ್ಣ. ಎಲ್ಲಿ ಹೋಗಿದ್ದಾರೆ ಇವತ್ತೆಲ್ಲ ಜನರು ಮಾರ್ರೆ? ಊರಿಂದ ಹೊರಗೆ ಹೋಗಿದ್ದಾರಾ? ಗಬ್ಬರ್ ಸಿಂಗ್ ಕಿತನೆ ಆದ್ಮಿ ಥೇ? ಎಂಚ ಉಳ್ಳರು ಹುಷಾರುಳ್ಳ ಬ್ರೋ, ಏನಂಚ ಉಳ್ಳರು? ಜನ ಬಂದಿಲ್ಲ ಮಾರೆ, ಯಾರು ಬಂದಿಲ್ಲ. ನಾನು ಒಬ್ಬನೇ ಭಜನೆ ಮಾಡ್ತಾ ಇದ್ದೇನೆ. ಇನ್ನೊಂದು ಭಜನೆ ರೆಡಿ ಮಾಡ್ತಾ ಇದ್ದೇನೆ ಈಗ. ವಿಡಿಯೋ ಮಲ್ಪೆರೆ ನೀ ಮನಸ್ಸಿಜ್ಜಿ ಆಂಡಲ ಒಡೆಲ್ಲ ಪೋಂಡ ವಿಡಿಯೋ ದೆಪ್ಪಂದೆ ಕುಲ್ಲೆರನೇ ಆಪುಜಿ ಬ್ರೋ. ಅವೇ ಅವು ಇಂಟ್ರೆಸ್ಟ್ ಮನಸ್ಸು ಇಜ್ಜಿ ಬಂದು ಬಂಡ್ರೆ ಬಲ್ಲಿ ಮಂತೋಂದೆ ಪೊಡ್ದು ದಾಲ್ ಆಪುಜಿ ಆಪುಂಡವು. ಸ್ಟಾರ್ಟಿಂಗ್ ಅಂಚೆನಿ ಯೂಟ್ಯೂಬ್ ಮಾತೇನಲ್ಲ, ಸ್ಟಾರ್ಟಿಂಗ್ ಬೋರ್ ಆಪುಂಡು ಬಚ್ಚುಂಡು ಬೊಕ್ಕ ನಂಗೆ ಬೇಜಾರು ಆಪುಂಡು ವ್ಯೂಸ್ ಬರ್ಪೂಜಿ ಪಂಡದು. ಬಟ್ ಅಂಚೆ ಬಂದು ನಮ್ಮ ಬುಡ್ಡಿಯಲ್ಲಿ ಏತ್ ಟೈಮ್ ಕೊರ್ರೆ ಆಪುನ ಆತ ಟೈಮ್ ಕೊರ್ಲೆ ಬೊಕ್ಕ ಏತ್ ಪೊಸತ್ ಟ್ರೈ ಮನ್ಪೇರೆ ಆಪುನ ಅದು ಮನ್ಪಲೆ ಪೊಸತ್ ಬಂಡ ಬೇತೆ ಬೇತೆ ಪಂಡ ಅಂದತ್ತು ಅದಂಡಲ್ಲ ಇಂಪ್ರೂವ್ ಮನ್ಪೇರೆ ಚಾನಲ್ ಅಲ್ಲಿ. ಇಂಕ್ಲಿಗೆ ದಾಲ ಇಂಪ್ರೂವ್ ಅನ್ಪಲಕ ಇಜ್ಜದು ಎನ್ನಂತೂ ಪರಿಸ್ಥಿತಿ ಬಂಗಂಡು ಇಂಕ್ಲೆ ಬೇಲೆಲ್ಲ ಉಂಟು ಅಂಚದು. ಸೊ ನಿಕ್ಲೆ ಪುರ ಊರುಡ್ದು ಅದನ್ನೆಲ್ಲ ಒಂದು ಪ್ಲ್ಯಾನ್ ಪ್ರಮಂತದ್ದು ಇಂಪ್ರೂವೈಸ್ ಮನ್ಪೊಲಿ ಅಂತೆ. ಶಾಂತಕ್ಕ ಬತ್ತೀರು. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ ಮನಸ್ಸಾಂಡೆ ಅದಾದ ಸ್ಪೆಷಲ್. ಹ್ಯಾಪಿ ಬರ್ತ್ಡೇ ಟು ಯು ಸರಿತಾ ಸಿಸ್ಪಂದ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕರೆಕ್ಟ್ ಬ್ರೋ. ಇತ್ತೆ ಬುಡ್ರೆಲಾತ್ ಕುಲ್ಲೆರ್ಲಾತ್ ಅಂಚ ಆಪುಂಡು ಬ್ರೋ ಅನ್ನೊಂದು ಬುಡೊಚ್ಚಿ ಬುಡ್ರೆ ಬಲ್ಲಿ ಏಪಲ ಮನಸಾಂಡೆ ದಾದೆ ಕಜಿಪು ಎಂಕ ಕಜಿಪು ಬೆಂಡಿಕಾಯಿ ಬೊಕ್ಕ ಚಪಾತಿ. ಹಾಯ್ ಶಾಂತ ಸಿಸ್ ಮನಸಾಂಡೆ ಕೆನೊಂದುಲ್ಲೆರು. ಹಾಯ್ ದುರ್ಗಾ ಸಿಸ್ ಪನೊಂದುಲ್ಲೆರು. ಶಾಂತಕ್ಕ ಬೆಂಡೆಕಾಯಿ ತೊಂಡಕಾಯಿ ತೋಟದಲ್ಲಿದೆ. ಪೂರ ಪದ್ಯ ಗೊತ್ತುಜ್ಜಿ. ಬೈಜ್ಜರು ಸರಿತ ಸಿಸ್ ಅಲ್ಲಿ ಹೊರ ಬತ್ತ ಪೋಯಲಿ ಮಾತ ಥ್ಯಾಂಕ್ ಯು ಫಂಡ್ ಪೋಯಲ್ ಹೊರ ಅವು ಮನೆಯಲ್ಲಿ ಏನೇನಿದೆ ದಾದಿ ಗಿಫ್ಟ್ ಕೊರಿಯರನ್ನ ಗಿಫ್ಟ್ ದಾಲಜ್ಜಿ ಇಂಕ್ಲ ಅವು ಪುರ ಅಭ್ಯಾಸ ಅಜ್ಜಿ ಗಿಫ್ಟ್ ಕೊರ್ಪಿನ ಪುರ ದಾನಿ ಲೇಟ್ ಶಾಂತ ಶಿಸ್ವನದಲ್ಲಿ ಗಿಫ್ಟ್ ಕೊರ್ಪಿನ ಅಭ್ಯಾಸ ಇಲ್ಲ. ಮನೆಯಲ್ಲಿ ಏನೇನಿದೆ ಅಂದರೆ ತೋಟದಲ್ಲಿ ಬಜ್ಜೆ ಇದೆ, ಬಸಳೆ ಇದೆ,
ಮನೋಳಿ ಇದೆ, ಬೆಂಡೆಕಾಯಿ ಇದೆ. ಬಡೌಜಿ ದುರ್ಗಸಿಸ್, ಬಡವು ಇಜ್ಜಿ ದುರ್ಗಸಿಸ್. ಗಿಫ್ಟ್ ಆರು ಮೆಲ್ಲ ಕೊಡ್ತೀರ ಅವು ಪಂಡ್ರೆ ಆಪು ಜತೆ ನವೀನ್ ಬ್ರೋ ಇಜ್ಜಪ್ಪ ಗಿಫ್ಟ್ ದಾಲಜ್ಜಿ ಈ ಸತಿ ದಾಲ ಕೊಡ್ತಿಜಿ ಅಂಚ ದಾದಿ ಗಿಫ್ಟ್ ಕೊಡ್ತೀನಿ ಏಪಲ್ಲ ಹೊರ ಕೊಡ್ತೀನಿ ಎನಿವರ್ಸರಿಗೆ ಒಂದು ಗಿಫ್ಟ್ ಕೊಡ್ತೆ 5 ಬೊಕ್ಕ ಸಾಲ ಕೊಡ್ತಿಜಿ ಇರಿಗೆ ದಾದೆ ಕಜ್ಬಿ ಎನಿವರ್ಸರಿ ಏಪ 15 ವರ್ಷಗೂ ದಾನೆ ಶಾಂತ ಗುಡ್ ನ್ಯೂಸ್ ಉಂಡೆ ಕೆಲಂದ್ರೆ ದಾನೆ ಶಾಂತ ಗುಡ್ ನ್ಯೂಸ್ ಉಂಡೆ ದುರ್ಗಸಿಸ್ ದಾದಿ ಅವನು ಇಜ್ಜಿ ದುರ್ಗಾ ಸಿಸ್ ಬಣ್ಣದಲ್ಲಿ ಹಾಯ್ ತನ್ಮಯ್ ಬಣ್ಣದಲ್ಲಿ ಚಂದ್ರಾವತಿ ಅಕ್ಕ ಸಾರಿ ಸಿಸ್ ಮಿಸ್ ಆಂಡವು ಶಾಂತ ಸಿಸ್ ಮಿಸ್ ಆಂಡವೇ ಶಾಂತ ಸಿಸ್ ಬಣ್ಣದಲ್ಲಿ ಅಯ್ಯೋ ದೇವರೇ ಓಕೆ ಮಾಲ್ಮು ಬಣ್ಣದಲ್ಲಿ ಓಕೆ ಮಲ್ಲಜ್ಜಿ ಹಿಂದೆ ಒಕ್ಕಡೆ ಕೇನಿ ಶಾಂತಿಸಿ ಬೇಜಾರಿಜ್ಜತೆ ಬೇಜಾರು ಯಾಕೆ ಮಾಡಬೇಡಿ ಎಲ್ಲರೂ ಎಲ್ಲರೂ ಸೇರಿ ಸೇಮೆದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಲೈವ ಮಾಡಿದೆ ಬೆಲ್ಲ ಬೆಲ್ಲ ಉಂಡೆ ಡಬ್ಬದಲ್ಲಿದೆ ಅವು ಹೆಂಗೆ ಗೊತ್ತಿಜ್ಜಿ ಹೆಂಚಿನ ಮಾಡ್ತೀನಿ ಕೆಲವಂತೀನಿ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಬೆಲ್ಲ ಬೆಲ್ಲ ಉಂಡೆ ಉಂಡೆ ಡಬ್ಬದಲ್ಲಿದೆ ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ ಕಡ್ಡು ಬೋಲು ಬೋಲು ಎಂದು ಆಡತೊಡಗಿದ ಒಂದು ಪದ್ಯ ಎತ್ತನದೆ ಒಂದು ದಿನ ಪೆದ್ದನ ಹೆಂಡತಿ ಲಾಡು ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿ ಮುಚ್ಚಿದ್ಲು ಬೊಕ್ಕ ಊರಿಗೂ ಏಪ ಬರಿಯರೆ ಶಾಂತ ಸಿಸ್ ಬಜ್ಜೆಗೆ ಮರ್ದ ಬುಡಿಯರೆ ಇಜ್ಜಿ ಈ ಸತಿ ಬುಡಿಯರೆ ಉಂಡು ಬಂದಿತ್ತೇರು ಕಂತದ್ದು ಈತಲು ಸರಿತಾ ನನ್ನ ಆರು ಬರ್ಪೇರು ಬುಡಿಯರೆ ಶಾಂತಕ್ಕ ತೂವಡು ದುರ್ಗಸಿಸ್ ಪಣದುಲ್ಲರು ಎಂಕಳು ಜಾಸ್ತಿ ಇಜ್ಜಿ ಒಂತೆ ಪುಣಿ ಸಂಗೀತಕ್ಕ ಉಂಡು ಪೀಡ ಓಡೆ ಬತ್ತೀನಿ ಬೆಂಡೆಕಾಯ್ದ ನಡುಟು ಒಂದು ಪೆದ್ದ ಪೆದ್ದ ಓಡೆ ಬತ್ತೀನಿ ಅವ ಐಟೆ ಬತ್ತನ ಪದ್ಯೋಡೆ ಅವಲೊಂದು ಅಂಚಿನ ಪದ್ಯ ಎತ್ತನಾತ ನಮ್ಮ ಪಣಂತ ಎಲ್ಲಿಯಪ್ಪನಾಗ ಅವು ಪದ್ಯ ಅಂಚೆನೆ ಹೊಲ್ತಿರ್ದು ಓಡೆ ಪೋಪಣ ಗೊತ್ತಾಪುಜಿ ನಂಗೆ ಅರ್ಧಂಬರ್ಧ ಕಲ್ತಿದ್ದೀನತ್ತ ನಮ್ಮ ಶಾಂತ ಕತೆ ಹೇಳ್ತಾನೆ ಒಳ್ಳೆಯರು ಇರ್ನ ಪದ್ಯಕ್ಕೆ ಏನಂದ್ರೆ ಮಸ್ತ್ ದಿನಾನ್ ಮಾರ ಇರು ಏಪ ಲೈವ್ ಅನ್ಪಾರು ಹೊರ ಬಲೆ ಲೈವ್ ಒಲ್ಲ ಟುಗೆದರ್ ಲೈವ್ ಅನ್ಪೋಗ ಬಲೆ ಏಪ ಫ್ರೀ ಉಪ್ಪಾರು ಏನ್ ಬಂದು ಬೆಂಗ್ಲ ಮೋಸ್ಟ್ ವಾಂಟೆಡ್ ಸಿಂಗರ್ ದುರ್ಗಕ್ಕ ಬರೋದ್ರಲ್ಲಿ ಲೈವ್ ಬಲೆ ಮಾತೆಲ್ಲ ಬಂದು ಪೋಸ್ಟ್ ಮಾಡುವೆ ಅತಿ ಶಾಂತ ಸಿಸ್ ಬರೋದ್ರಲ್ಲಿ ಸೂಪರ್ ಗುಡ್ ಬಂದಿದೆ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನು ಜನ ಭಾರಿ ಕಮ್ಮಿ ಉಂಟು ನೆಟ್ ಜಾತ್ರೆ ದಾದನ್ ಗೊತ್ತಿಜ್ಜಿ ಸಂಪಾದನೆ ಹೊರ ನಿಲ್ಕದು ಪೋಯಿರು ದಾದನ್ ಗೊತ್ತಿಜ್ಜಿ ಓಡೆ ಪೋಯರ ಗೊತ್ತಿಜ್ಜಿ ಹಾಯ್ ಬಂದು ಪೋಯಿರು ಚಂದ್ರಾವತಿ ಅಕ್ಕ ಟಾಟಾ ಮಂತಂದ್ರೆ ಓಕೆ ಚಂದ್ರಾವತಿ ಅಕ್ಕ ಬಾಯ್ ಬಾಯ್ ಈರು ಫ್ರೀ ಉಪ್ಪನಾಗ ಯಾನ್ ಫ್ರೀ ಇಜ್ಜಿ ಬ್ರೋ ಟೈಮ್ ಸೆಟ್ ಆಪು ಜತೆ ಅಂದಿ ಗುಜರಾತದ ಮುಗಿಂಡೆ ವಿಡಿಯೋ ದುರ್ಗಾ ಸಿಸ್ ಗುಜರಾತದ ಇನ್ನೇನು ಬೈದನತೆ GKK ಬತ್ತೀರು ಹಾಯ್ GKK ಉಂಡರ ಮಾಮು ಬಣದಲ್ಲಿರು ಉಂಡೆ ಏರು GKK ಏರು ಮಾರೆ ಫೋಟೋ ತೋಜ್ಜ ಥ್ಯಾಂಕ್
ಮಾಮು ಅಂದೆ ಯಾನವಲ್ಲ ಇನ್ನು 60 ಅಂದೆಂತೀನಿ ಹೆಂಗೆ ಮಸ್ತ್ 60 ಉಳ್ಳೇರು ಅಂಚವಲ್ಲ 60 ಅಂದು ತೂಯಿನಿ ಫೋಟೋ ತೋಜ್ಜಾವ್ ಸರಿಟ್ ಜಿಕೆಕೆ ಏರೊಂದು ಪುದರ್ದಾದೆ ಮರ್ಮಯನನ್ನ ಅಂದೆ ಗೊತ್ತುಜ್ಜಿ ಏರಂದು ಮಸ್ತ್ ಜನ ಉಳ್ಳೇರು ಮರ್ಮಯನಕುಲು ಎನ್ನ ಅಕ್ಕನ ಜೋಕುಲು ಉಳ್ಳೇರು ಬೊಕ್ಕ ಎನ್ನ ಅಮ್ಮನ ಪಲಿನ ಮಗಲ್ನ ಜೋಕುಲು ಪುರ ಉಳ್ಳೇರು ಅಕ್ಲಿ ಪೂರ ಯಾರು ಮಾಮೂಲ್ಲೆ ಮಸ್ತ್ ಜನಕ್ಕೆ ಅಂಚ ಐಟೇರ್ಲ ಆದುಪ್ಪು ಅಂದು ನೆಂತೀನಿ ನಾನು ಬೊಕ್ಕ ಮೋನೆ ಸರಿ ತೋಜಿ ಜಿಂಕ್ ಒಂದು ಏರು ಮಾಮು ಪೋನ್ ಪುನಿ ಮನನುಳ್ಳೇರು ದುರ್ಗ ಅಕ್ಕಳ ಪುದರಂಡಲ್ಲ ಸರಿ ಇತ್ತು ನಾಪುಣಿ ಒಂದು ಜಿಕೆಕೆ ಎಂದು ನೆಂಚಿನ ನಾನು ಪುಣಿಯನ್ ಮಗಲ್ ಎಲ್ಲಿಯ ಮಾರ ಅವು ಆಪು ಜೀವನ ಏರಂದು ಗೊತ್ತುಜ್ಜಿ ನಮ್ಮ ಅಂದು ಶಾಂತ ಸಿಸ್ಸು ಪೋಯಿನವಳು ಪೂರ ವೀಡಿಯೋನೇ ಮಲ್ತೀನಿ ಶಾಂತ ಸಿಸ್ಸು ಎಡ್ಡ್ಯಾಂಡು ಎಡ್ಡೆ ದುರ್ಗ ಸಿಸ್ ಅಂತು ಪ್ರಾಕ್ಟೀಸ್ ಆಪುನಿರೆ ಗೆಡ್ಡೆ ತಿರ್ಗ್ಲಿ ಸ್ಟುಡಿಯೋಡು ಉಳ್ಳೆ ಪಟ ಕನಪವೇರೆಗು ಸ್ಟುಡಿಯೋಡು ಉಳ್ಳೆ ಪೊಟ್ಟ ಕಡಪವೇರೆಗು ಅದು ಏರ್ ಪುದರ್ ಪಲ್ಲೆ ತಪ್ಪ ಗೊತ್ತಾಪು ನಿಂಗೆ ಏರಂದು ಮಂಜು ಆತದ ಗಿರೀಶ್ ಮಂಜು ಬೊಕ್ಕ ಏರು ಬೇತೆ ಲಂಚ ಮಾಮು ಅನ್ಪುನ ಕಳಿಜ್ಜರು ಬೊಕ್ಕ ಕುಶಾಲೆ ಕೇಶವ ಫೋಟೋ ಹತ್ತು ಮಾತ್ರ ವೀಡಿಯೋ ಬಲಿಪುಜಿ ಟೈಟ್ ಅದು ಜೈದುಂಡು ವೀಡಿಯೋ ಪೂರ ಅವನಲ್ಲೇರು ಓ ಅನ್ವಿತ್ ಬ್ರೋ ಬರ್ತೀರ ಹಾಯ್ ಅನ್ವಿತ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಅನ್ನ ಎಂಕ್ ಇನಿ ಮಧ್ಯಾಹ್ನ ಬೆಂಡೆ ಕಾಜಿಪು ಒನಸ ಮಲ್ಪುನಾಗ ಇರೇನಿ ಎಣ್ಣಿಂಡಿ ಅಂದೆ ಎಂಕ್ಲ ಇನಿಲ್ಲ ಮಧ್ಯಾಹ್ನ ಎಲ್ಲ ಬೆಂಡೆ ರಾತ್ರಿ ಎಲ್ಲ ಬೆಂಡೆನಿ ಅಡಿ ಬನಲ್ಲ ದೆಕ್ಕದಾಂಡು ನನ್ನ ಎಲ್ಲೆಗೆ ಬೇತೆ ತುಲೆ ಒಂಜಿ ಬೆಂಡೆಕಾಯಿ ಕಚ್ಪಂತಿನಿಟ್ಟಿದೆ ಒಂಜಿ ಎಣ್ಣೆಂಡತ್ತೆ ನಾನು ದಟ್ ಈಸ್ ಗ್ರೇಟ್ ಫೋಟೋದ ಈಗ ಕಜಿಪುಗಾಗೇನು ಅವೇ ಗೊತ್ತುಜ್ಜಿ ಎಂಕ್ ಏರಂದ ಅರ್ನ ಫೋಟೋ ಬಜಿ ಎಲ್ಲಿಯೇ ತೋಜೊಂದುಂಡು ಎಂಕ ತೋಜ್ಜಿ ಎನ್ನ ದುರ್ಬೀನಿಲ್ಲ ಪುಡಾದುಂಡು ಕುಡೊಂಜಿ ದುರ್ಬೀನಿ ಕಣ ಉಂಡು ನಾನು ಓಕೆ ಫೋಟೋ ಕಡಪುರ್ಲಿ ಮಲ್ಲೆಜ್ ತೂಪೇನು ಗುರ್ತದ ನನ್ನ ತೂಪೆ ಎರಡಲ್ಲ ಚಾನೆಲ್ ಬ್ರೂ ಅರ್ನ ಅಂದೆ ಅವು ಅಂಚಜ್ಜಿ ಅವು ಪಂಡ ಚಾನೆಲ್ ಉಪ್ಪುಜಿ ಅವು ಅಕ್ಕಳು ಅಂಜಿ 54 ಸಬ್ಸ್ಕ್ರೈಬರ್ ಪಂಡ 9 ವರ್ಷದ 54 ಸಬ್ಸ್ಕ್ರೈಬರ್ ಪಂಡ ಅವು ಚಾನೆಲ್ ಅದಾವು ಅವು ಆರಿಂಚೇನಿದಲ್ಲ ವೀಡಿಯೋ ಮೀನು ಪಾಡ್ತೇನೆ ಅಂದ ಐಕ್ಯರ ಸಬ್ಸ್ಕ್ರೈಬ್ ಆಗ್ತೇನೆ ಅಂಚ ಚಾನೆಲ್ ಮಲ್ತೊಂದು ಇಜ್ಜೇರ ಮಲ್ಲೆ ಜುಪ್ಪಡ್ ನಂಕ್ತಾನೆ ಧರ್ಮಗ್ ಮಾಮಣ್ಣ ಚಾನೆಲ್ ಉಂಡು ಬ್ರೋ ಅರ್ನ ಓಕೆ ಬಾಯ್ ಅವೇ ಒಂತೆ ಬೇಲೆ ಉಂಡು ಸ್ಕೂಲ್ಗೂ ರೆಡಿ ಆವಡು ಬಾಯ್ ನವೀನ್ ಬ್ರೋ ಬಾಯ್ ಶಾಂತ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಗೆ ಸಪೋರ್ಟ್ ಮಾಡ್ತೀನಿ ಧನ್ಯವಾದಗಳು ನಮ್ಮಂಜಿ ಭಜನೆ ಬನ್ಕ ಜನ ಇಜ್ಜಿರು The Bluetooth device is ready to pair.
ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ, ಪಾಪ ಕರಗಿದಂತೆ. ಚಿತ್ತದ ನಿರ್ಮಲ ಹೂಗಲೈ ಭಕ್ತಿಯ ಜೇನಿನ ಸುದೆ ಇರಲು, ಚಿತ್ತದ ನಿರ್ಮಲ ಹೂಗಳಲ್ಲಿ ಭಕ್ತಿಯ ಜೇನಿನ ಸುದೆ ಇರಲು, ಭಕ್ತಿಯ ಜೇನನು ಸವಿಯುತ ಪೊರೆವಳು ದುಂಬಿಯ ರೂಪದಿ ಭ್ರಮರಾಂಬೆ, ದುಂಬಿಯ ರೂಪದಿ ಭ್ರಮರಾಂಬೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ, ಪಾಪ ಕರಗಿದಂತೆ. ಚಂಚಲ ಚಿತ್ತದ ಭ್ರಾಂತಿಯಲ್ಲಿ ಸಂಚಿತ ಪಾಪದ ಕೂಪದಲ್ಲಿ, ಚಂಚಲ ಚಿತ್ತದ ಭ್ರಾಂತಿಯಲ್ಲಿ ಸಂಚಿತ ಪಾಪದ ಕೂಪದಲ್ಲಿ, ತಪ್ಪನು ಮನ್ನಿಸು ಅಮ್ಮ ಎನ್ನಲು ಅಪ್ಪುತ ಕಾಯ್ವಳು ಕಟಿಲಾಂಬೆ, ಒಪ್ಪುತ ಕರೆವಳು ಜಗದಂಬೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ, ಪಾಪ ಕರಗಿದಂತೆ. ದುರ್ಗಮ ಭವದ ಕಾನನದಿ ದಾರಿಯ ಕಾಣದೆ ತೊಳಲಿರಲು, ದುರ್ಗಮ ಭವದ ಕಾನನದಿ ದಾರಿಯ ಕಾಣದೆ ತೊಳಲಿರಲು, ದಾರಿಯ ತೋರು ದುರ್ಗಾ ಎನ್ನಲು ಆರುತ ಬರುವಳು ಭ್ರಮರಾಂಬೆ, ಪಾರು ಮಾಡುವಲು ಕಟಿಲಾಂಬೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ, ಪಾಪ ಕರಗಿದಂತೆ, ಪಾಪ ಕರಗಿದಂತೆ, ಪಾಪ ಕರಗಿದಂತೆ. ಥ್ಯಾಂಕ್ ಯು. ಚೂರು ಎಣ್ಣೆ ಕಪ್ಪು ಅನ್ನ ಮದಿಮೆದ ಏಜಿ ಅವು ಅರ್ನ, ಮದಿಮೆದ ಏಜ್ ಆ ವರ್ಣ ಅಂದೆ. ಓಕೆ ಓಕೆ ಓಕೆ. ಏರ್ನ 6 GKKನಾ 677 ಬರ್ತೀರಾ? ಹಾಯ್ 6, ವೆಲ್ಕಮ್ ಟು ಲೈವ್. ಹೌ ಆರ್ ಯು ಆಫ್ಟರ್ ಲಾಂಗ್ ಟೈಮ್? ಹೌ ಈಸ್ ಯುವರ್ ಸ್ಟಡೀಸ್? ಅನ್ವಿತ್ ಅಂಚನ್ ಅನ್ನ ಇನ್ನು ಮುಲ್ಕಿ ಬಪ್ಪನಾಡು ಟೆಂಪಲ್ದ ಒಪೋಸಿಟ್ದ ಆಕ್ಸಿಡೆಂಟ್ ಆತನು, ಸ್ಪಾಟೆಡ್ ಡೆತ್. ಕೋಡೆಲ್ಲ ಆಕ್ಸಿಡೆಂಟ್ ಆತನು, ಸ್ಪಾಟೆಡ್ ಡೆತ್. ಮುರಣಿಲ ಆತಂಡು ಅವಳ ಸ್ಪಾಟೆಡ್ ಡೆತ್. 3 days ಕಂಟಿನ್ಯೂ 3 ಸ್ಪಾಟ್ ಡೆತ್ ಆತಂಡು. ಓ ಅಂದೆ ಅಂದ ಮುರಣಿ ಅಲ್ಪ ಒಂದು ಪೂರ ಚೇಂಜ್ ಮಾಡ್ತಿರತ್ತೆ ಅಲ್ಪ ಹೆಂಚಿನ ನಂಜಿ ನ್ಯೂಸ್ ಬರ್ತಿತ್ತೇನೆ ಮಾರ್ರೆ. ದ್ವಾರ ಪೂರ ದೆತ್ತೇರು ಪಣದು ಇರ್ನ ಅಲ್ಪನೇನಾ? ಮುಪ್ಪನಾಡು ಕ್ಷೇತ್ರ ಪಪ್ಪನಾಡು ದೇವಸ್ಥಾನದ ಅಲ್ಪನೇನಾ? ಅಂದಿ ದ್ವಾರ ಶಿಫ್ಟಿಂಗ್ ಆವೊಂದುಂಡು. ಹೌದಾ ಎಡ ಅಂಚ ಮಾರ್ರೆ ಒಂಜೇ ಕೋಡಿಡು 3 ಜನ ಸೈತೇರು ಟೆಂಪಲ್ದ ಬರೀಟೆ ಇಲ್ಲಿ ಎಂಕ್ಲೆನ. ಓ ಅಂದೆ ನನವರ ಬರ್ಪ ದೇವಸ್ಥಾನ ಎಂಕ್ಲು ಸೀದಾ ನಿಗ್ಲೇನ್ ನಡನೆ ಬರ್ಪ ಬರೀಟ್ ಕೇನಂದು ಅನ್ವಿ ತುಳ್ಳೇರ ಅಂತ.
ಬಲೆ ಬಲೆ. ಆಲ್ವೇಸ್ ವೆಲ್ಕಮ್ ಅಂದಂತ. ಆಲ್ವೇಸ್ ವೆಲ್ಕಮ್. ಬೊಕ್ಕ ವಿಶೇಷ ಬರವಣ ಸಂಡೆ ದಾದ ಸ್ಪೆಷಲ್ ಇರಿ ಕೇಂಡೆ ನಾನು ಹೊರ ಕೇಂಡೆ ನಾನು ಗೊತ್ತುಜ್ಜಿ. ಎಂಕ್ ಬೆಂಡೆ ಓಕೆ 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 ಸಾರಿ 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 ಇದು ಪಂಡರೆ ಕಡೆ ನೆನ್ಪೇಜ್ ಎಂಕ್ ವಿಸಿಲ್ ಯಾರು ಹೊಡೆದಿದ್ದು? ನಾನು ಹೊಡಿಲಿಲ್ಲ. ನಾನು ಹೊಡೆದ್ನಾ ಹಾಗೆಯಾ? ಏಪ ಎತ್ತನಾ ಇತ್ತ ವಿಸಿಲ್ ಪಾಡ್ಯಾರ ಹೆಂಗೊತ್ತುಜ್ಜಿ? ಅಣ್ಣ ಸಖತ್ತಾಗ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಅಂತಿದ್ದಾರೆ. ಯಾವುದು ಭಯಂಕರ ಟ್ಯಾಲೆಂಟೆಡ್ ನವೀನೇರೆ ಮಾರೆ ಮನದಲ್ಲಿ ಅಂದೆ ಯಾನ್ ಅವ್ವೆ ಕೇಂದ್ರ ಇತ್ತೀನಿ ವಿಸಿಲ್ ಏರ್ಪಾಡು ನೀ ಪಂಡದು ಕಿಡ್ಸ್ ವಿಡ್ಸ್ ಬರ್ತೀರ. ಹಾಯ್ ಕಿಡ್ಸ್ ವಿಡ್ಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಫಸ್ಟ್ ಟೈಮ್ ನಮ್ಮ ಲೈವಿಗೆ ನಿಮ್ಮ ಎಂಟ್ರಿ ಆಗಿದೆ ಎಂದು ಭಾವಿಸಿಕೊಳ್ಳುತ್ತೇನೆ. ಸೊ ಯಾವ ಊರು ನಿಮ್ಮದು? ಇದಕ್ಕಿಂತ ಮುಂಚೆ ಒಮ್ಮೆ ಬಂದಿದ್ದೀರಿ ನಮ್ಮ ಲೈವಿಗೆ. ಸೊ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಿಮಗೆ. ಏನು ಹೆಸರು ನಿಮ್ಮದು? ಯಾವ ಊರು? ಆಸ್ಕರ್ ಅವಾರ್ಡ್ ಫಿಕ್ಸ್ ಮಾಡೋದಿಲ್ಲ ಯಾಕೆ ಮಾರ್ರೆ? ಯಾಕೆ ನಾನು ವಿಸಿಲ್ ಹೊಡೆದ್ನಾ? ಹೇಗೆ ಅದಾ ಬಾಯಿಯೊಳಗಿಂದ? ಹಾಂ ಅದು ನಾನು ಹೊಡೆದೆ. ಹೌದು. ಸ್ವರವಾ ಅದಾ? ಎಷ್ಟು ಕ್ವಶನ್ ಕೇಳಿದ್ರಿ, ಯಾವುದಕ್ಕೆ ಆನ್ಸರ್ ಮಾಡಲಿ? ನಾವು ಹಾಗೆ ಎಲ್ಲ ಕ್ವಶನ್ ಒಮ್ಮೆ ಕೇಳಿಬಿಟ್ಟೆವು. ಇನ್ನು ನೀವು ಒಂದೊಂದೇ ಆನ್ಸರ್ ಮಾಡಿ. ನನ್ನ ಹೆಸರು ಹೀಗೆ, ನಾನು ಇಲ್ಲಿಂದ ಬಂದವನು, ನಾನು ಇದನ್ನು ಮಾಡ್ತಾ ಇದ್ದೇನೆ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ, ನಾನು ಲೈಕ್ ಕೊಟ್ಟಿದ್ದೇನೆ ಅಂತ ಎಲ್ಲ ಹೇಳಿ. ಅನಿ ಅಂತಿದ್ದಾರೆ. ಅನಿಯವ್ರದ್ದು ಗುರ್ತುಂಟು ನಿಮಗೆ? ಕಾರ್ಟೂನ್ ಕಿಡ್ಸ್ ಬಿಡ್ಸ್ ಅಂತ ಉಂಟು ಅದರಲ್ಲಿ. ಅದು ಗೊತ್ತಿಲ್ಲ ನನಗೆ ಕಾರ್ಟೂನ್ ಕಿಡ್ ಯಾರಂತ. ನಾನು ಸಬ್ಬು ಮಾಡಿಲ್ಲ. ಬೇಗ ಹೋಗಿ ಮಾಡಿ. ನಾನು ಲೈಕ್ ಮಾಡಿಲ್ಲ. ಧನಂಜಯ್ ಅವರು ಬಂದರು. ಹಾಯ್ ಧನಂಜಯ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಾಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗುವ ಒಂದು ಉಪಕಾರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು. ಅದರಲ್ಲಿ ನಿಮಗೆ ಲಾಸ್ ಇಲ್ಲ ಮತ್ತು ಏನು ಖರ್ಚಿಲ್ಲ. ಅದನ್ನು ಮಾಡಿಬಿಡಿ. ಆಶು ಅವರು ಬಂದರು. ಹಾಯ್ ಆಶು ಅವರೇ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಹಾಯ್ ನವೀನನ್ನ ಸುರೂಟ್ ಬರಡ್ ಪಾರ್ಟಿ ಊಟ ಅವನಲ್ಲಿರು. ಪಾರ್ಟಿ ಊಟ ಲೈವ್ ಎಂಚ ಕೊರ್ಪಿಡಿ ಮಾಡಿದೆ ಅವನಲ್ಲಿರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಕೊರಿಯರೇ? ಲೈಕಾ? ಲೈಕ್ ಕೊರಿಯರ್ ಈರು ಕೊರೋಡಿ ಲೈಕ್. ಹನಿ ಊಟ ಆಯ್ತಾ ಅಂತಿದ್ದಾರೆ. ಅದು ನಿಮಗೆ ಹನಿಯವರದ್ದು ಹೇಗೆ ಪರಿಚಯ ಮಾರ್ರೆ? ನೀವು ಬಂದದ್ದು ಈಗ ನಮ್ಮ ಲೈವ್ಗೆ, ಬೇರೆ ಎಲ್ಲಾದರೂ ಸಿಕ್ಕಿದ್ರೆ ಅವರದು? ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ. ಆಯಿತು ನಿಂದು ಅಂತಿದ್ದಾರೆ. ಮೊದಲೇ ಪರಿಚಯ ಉಂಟು ನಿಮಗೆ? ಮಾಡಬೇಕು. ಹಾಯ್ ಶಾಂತ ಸಿಸ್, ಶಾಂತಕ್ಕ ಮನದಲ್ಲಿರು, ಕೇಶವಣ್ಣಿ
ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅನಿ ಅಂತಿದ್ದಾರೆ. ಅಲ್ಲ, ಅನಿ ಎಲ್ಲ ಲೈವಲ್ಲಿ ಇರ್ತಾರೆ ನವೀನ್. ಹೌದಾ? ಓಕೆ ಓಕೆ ಓಕೆ, ನನಗೆ ಗೊತ್ತಿರಲಿಲ್ಲ. ನಾನು ಅವರನ್ನು ನಮ್ಮ ಲೈವಲ್ಲಿ ಮಾತ್ರ ನೋಡಿದ್ದೆ, ಬೇರೆ ಲೈವ್ಗೆ ನಾನು ಹೋಗೋದಿಲ್ಲ ಜಾಸ್ತಿ. ನನಗೆ ಹೋಗುವಾಗ ಅವರನ್ನು ಎಲ್ಲೂ ನೋಡಲಿಲ್ಲ ನಾನು. ಗುಡ್ಡ ಬಿಡ್ತೀನಿ ಅದೆಂತ ಗುಡ್ಡ ಬಿಡ್ತೀನಿ? ಗಡ್ಡ ಬಿಡ್ತೀನ? ಎಕ್ಸ್ ಲವರ್ ಬ್ರೋ ಅಂತಿದ್ದಾರೆ. ಓ ಹೌದಾ, ಹಾಗೆ ಗೊತ್ತುಂಟು ನಿಮಗೆ. ಅನಿಲ್ ಅವರು ಪಾಪ ಅಂತಿದ್ದಾರೆ. ಹೌದಾ, ಪಾಪವಾ? ಏರ್ ಪಾಪ ಅಲ್ಲ, ಯಾರು ಪಾಪ? ಓಹೋ ಬಂತು ಪಾಪ. ಎಲ್ಲೋದ್ರು ಮಾರ ಇವತ್ತೆಲ್ಲ ಜನಗಳೆಲ್ಲ ಎಲ್ಲೋದ್ರು? ಯಾವ ಊರಿಗೆ ಹೋಗಿದ್ದಾರೆ ನಾನು? ಮನಸ್ಸು ನಿನ್ನ ಕಂಡೊಡನೆ ನನ್ನ ಮೈಯ ಮರೆತೋಯ್ತು. ನಿನ್ನ ಒಂದು ನಗೆಯೊಳಗೆ ತನ್ನ ತನುವು. ಬೇಕಿದ್ರೆ ಒಂದು ಪಾಪು ಕೊಡೋ ಏಜ್ ನಿಂದು ಅಂತಿದ್ದಾರೆ. ಕಿಡ್ಸ್ ಇವು ಓಯ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತಿದ್ದಾರೆ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಹೌದಾ, ಆಯ್ತು. ವಸಂತ ಕೋಗಿಲೆ ಪಂಚ ಮನೋಹರ, ವಸಂತ ಕೋಗಿಲೆ ಪಂಚ ಮನೋಹರ, ಓ ಟೈಮ್ ಆಯ್ತು ಮಾರು ನಮ್ದು. ಊಟ ಏನು ಸ್ಪೆಷಲ್? ಓಕೆ, ನೀವು ಮಾತಾಡ್ತಾ ಇರಿ, ನಾನು 1 ನಿಮಿಷ ಬಂದೆ. ಕೂತು 1 ಗಂಟೆ ಆಯ್ತು, 1.5 ಗಂಟೆ ಆಯ್ತು.
ಸಾಕ್ಷಾತ್ಕಾರ ಆಯ್ತಾಯ್ತು. ಊಟ ಏನು ಸ್ಪೆಷಲ್? ಡಿಲೀಟೆಡ್. ಮೇಲೆ ಕೆಲವರು ಇದ್ದಾರೆ, ಬರ್ತಾರೆ, ಹೋಗ್ತಾರೆ, ಮಾತಾಡಲ್ಲ. ಯಾಕೆ ಯಾಕೆ ಹೀಗಾಯಿತು? The Bluetooth device is ready to pair. Fire. Kids Fits. Kids Fits. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಹೂರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾಬು ನಿನ್ನೊಡಲಲ್ಲಿ ನಾಡುವೆನು, ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು, ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರಿ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಹೋ ಹೋ ಹೋ. ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬನ್ನ ಮಿಂಚಿದೆ, ಮಿಂಚುತ್ತ ಮಿನುಗಿದೆ, ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು, ಕಣ್ಣಲ್ಲಿ ವಿರಹವೇ ತುಂಬಿದೆ, ಮಳೆಗಾಲ ಬಂದಾಗ ಮೈ ಮರೆವಾವೋ ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಳೆವಾವೋ ಚಿನ್ನಾರಿ, ಹೀಗೇಕೆ ಕಾದಿರುವೆ ಮನಸ್ಸಿನ ಚಿಂತೆ ಹೇಳೆಯ, ಓ ಹೋ ಹೋ. ಯಾರಿ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಥ್ಯಾಂಕ್ ಯು ಮಿಲ್ಗಾ ಸ್ಟುಡಿಯೋ, ಥ್ಯಾಂಕ್ ಯು ಮನೋದರ. ಕೈಟ್ ದಾದಿ ಚಿಕನ್ ಲೆಗ್ ಪೀಸಿ ಅಂಚೆನುಂಡದೆವು ಲೆಗ್ ಪೀಸ್ ಅವಾತ ಎಡ್ಡೆಜ್ಜಿ ದುಂಬುದ ಮೈ ಕೆಡ್ಡೆ ಬರ್ತಿತ್ತು, ಇನ್ನೂ ಒಂಚೂರು ಗಡಿ ಗಡಿ ಬಂದಾಪುಣ್ ಗೊತ್ತಿಚ್ಚಿ. ಆ ರಾತ್ರಿ ಯಾಕಮ್ಮ ನಿಂತಿದ್ದೆ ಅದು ಒಬ್ಳೆ, ಈ ರಾತ್ರಿಲಿ ಯಾಕಮ್ಮ ನಿಂತಿದ್ದೆ ಅದು ಒಬ್ಳೆ ನಿಂತಿಲ್ಲ ಮಾರೆ, ಅದು ಸುಮ್ಮನೆ ಹೇಳಿದ್ದು ನಾನು. ಕಾಲ ಸರಿ ಇಲ್ಲ, ಮನೆಗೆ ಹೋಗಮ್ಮ ಬೇಗ. ಕಾಲ ಸರಿ ಇಲ್ಲ ಅಂತಿದ್ರೆ ಮತ್ತೆ ನೀವು ಬಿಟ್ಟು ಬರಲ್ಲ ಅಂದ್ರೆ ಕೇಳಿದ್ರೆ ಅವ್ರು ಬರ್ತಾರಾ? ಹಾಡು ಬಾರಮ್ಮ ಬಾರಮ್ಮ ಬಾರೆ ಬಾರಮ್ಮ ಬಾರಮ್ಮ ಬಾರೆ, ಅದು ಗೊತ್ತಿಚ್ಚಿ.
ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸಂಗೀತ, ಎನ್ನಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ, ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣು ಸಂಗೀತವೆಂದು ಹಾಡು, ರಪ ಪಪ ರಪ ಪಾಪ ರಪ ಪಾಪ ಪಾಪ, ಜಾಲಿ ಮಾಡು ಲೈಫಲ್ಲಿ ಜಾಲಿ ಮಾಡು, ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. ಥ್ಯಾಂಕ್ ಯು. ಇದು 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 ಅಣ್ಣ ಒಬ್ಬಳೆ ನಿಂತಿದ್ದಲ್ಲಂತ ಕ್ಯಾಚ್ ಹಾಕವ್ರಿ. ಓ ಗ್ರೇಟ್ ವಾಯ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅದೇನಿಲ್ಲ ಮಾರೆ, ನನಗೆ ಅದು ನೆನಪಾಯ್ತು, ಒಂದು ಆ ಪದ್ಯ ಸರಿ ಸೂಟ್ ಆಗ್ತಿತ್ತು. ನೀವು ಬಾರಮ್ಮ ಹೇಳಿದ್ರಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಇನ್ನೊಂದಿತ್ತು, ಇನ್ನೂ ಹತ್ತಿರ ಬರುವೆ ಅಂತ, ಅದು ನನಗೆ ಲಿರಿಕ್ಸ್ ಬರಲ್ಲ ಸರಿ, ಫಸ್ಟ್ ಚರಣ ಬರ್ತಿತ್ತು ಅಷ್ಟೇ. ಓ ಅದಕ್ಕೊಂದು ಜಾಯಿಂಟ್ ಆಗುವಂದು ಪದ್ಯ ಉಂಟು, ಅದನ್ನು ಹಾಡ್ತೇನೆ ಈಗ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ, ಸಾಗರ ಹುಣ್ಣಿಮೆ ಕಂಡು ಹುಕ್ಕುವ ರೀತಿ, ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ, ಹೋ 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 ನೀ ಕಡಲಾದರೆ ನಾ ನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಅದಕ್ಕೆ 3 ಪದ್ಯ ಜಾಯಿಂಟ್ ಆಯಿತು, ಅದೊಂದು ಪದ್ಯ ಜಾಯಿಂಟ್ ಆಗ್ತಿತ್ತು, ಅದು ಸಿಗ್ಲಿಲ್ಲ ನನಗೆ, ಗೊತ್ತಿಲ್ಲ ನನಗೆ ಅಷ್ಟು. ಅನ್ನ ಏನೋ ಹೇಳ, ಹೇಳಿ ಹೇಳಿ ಹೇಳಿ, ಏನು ಹೇಳಿಕೊಂಡು ಹೇಳಿ. ಸೈಕ್ ಸಾಂಗ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಾವು ನಿಮ್ಮ ದೊಡ್ಡ ಅಭಿಮಾನಿ. ಯಾಕೆ ಹಾಗೆ ಹೇಳಬೇಡಿ ಮಾರೆ ಪ್ಲೀಸ್, ನಮಗೆ ಬೇಜಾರಾಗ್ತದೆ.
Old Rajkumar song, very meaningful, bro. Yes, yes, yes. That is why we are interested and we are like the songs. ಮಹಾದೇವಣ್ಣ ಬಂದರು. ಹಾಯ್ ಮಹಾದೇವಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬೇಸರ ಎಂತಕ್ಕೆ ಅಂತಿದ್ರೆ ನೀವು ಅಭಿಮಾನಿ ಅಂತಿರಲ್ಲ, ಆಗ ಬೇಸರ ಆಗ್ತದೆ ನನಗೆ. ನಾ ಹಾಗೆ ಹಾಗೆ ಹೇಳಲು ಅವಕಾಶ ಕೊಡದಿದ್ದರೆ ಅಭಿಮಾನಿಗೆ ನಿರಾಸೆ ಆಗ್ತದೆ. ಅಯ್ಯೋ ದೇವರೇ. ನಮ್ಮ ಮರೆತ್ರ ಅಣ್ಣ, ಇಲ್ಲಪ್ಪ, ನಿಮ್ಮನ್ನು ಮರೆಯಲಿಕ್ಕೆ ಸಾಧ್ಯವೇ? ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ ಮುಂಚೆ ಎಲ್ಲ. ನಿಮ್ಮ ಬ್ಲೂ ಹೋಗಿದೆ ಅಷ್ಟೇ, ನಿಮ್ಮ ಬ್ಲೂ ಕೊಟ್ಟು ಬಿಡ್ತೇನೆ ಆಯಿತಾ? ಅದು ಮೊನ್ನೆ ಒಮ್ಮೆ ನಾವು ಕಸಿ ಮಾಡಿದ್ವಿ ಅಲ್ಲ, ಹಾಗೆಲ್ಲ ಬ್ಲೂ ಹೋಯ್ತು. ಇದೊಂದೇ ಜೀವನ ಇರೋದು, ಮಸ್ತ್ ಎಂಜಾಯ್ ಮಾಡಿ. ಹೌದೌದು, ಅದು ಕರೆಕ್ಟ್. ನಾನು ಈಗಷ್ಟೇ ಒಬ್ಬರಿಗೆ ಹೇಳಿದೆ ಅದೆಲ್ಲ. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ. ಒಳವಿಂದ ಬಾಳ ಹೊಸದಾರಿ ಕಂಡೆ, ಮುಗಿಲಲ್ಲೂ ನೀನೇ, ಮನದಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ. ಬಿರುಗಾಳಿ ಬೀಸಿ ಎದುರಾದರೇನು, ಭೂಕಂಪವಾಗಿ ನೆಲ ಬಿರಿದರೇನು, ಕಡಲೆಲ್ಲ ಹಮ್ಮಿ ಬಳಿ ಬಂದರೇನು, ಮಳೆಯಂತೆ ಬೆಂಕಿ ಧರೆಗಿಳಿದರೇನು, ಜೊತೆ ಇರಲು ನೀನು ಭಯಪಡೆನು ನಾನು, ರವಿಯಲ್ಲೂ ನೀನೇ, ಶಶಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಲಾ 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 ಲಾ. ಥ್ಯಾಂಕ್ ಯು. ನಂದು ಊಟ ಆಯಿತು, ಅನ್ನ ಸಾಂಬಾರು. ನಿಮ್ಮದು? ನಮಗೆ ಬೆಂಡೆಕಾಯಿ ಉಪ್ಪುಗರಿ ಮಾರೆ. ಬಟ್ ಇವಾಗಿನ ಸಾಂಗ್ ಯಾವ ಕಡೆನೂ ಲೈಕ್ ಕೆಂಚಲೋ ಮಂಚಲೋ ಹೇಗವಳು ನಿನ್ನ ಡವ್ವಾಗಳು, ಹೌದು ಮಾರೆ, ಅದು ಸರಿ ಇಲ್ಲ. ಈಗಿನ ಸಾಂಗ್ ಎಲ್ಲ ಸರಿ ಇಲ್ಲ. ವೆಲ್ಕಮ್ ಟು ಲೈವ್ ಲಕ್ಕಿತ್ರ ಅವರೇ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದೆ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಹಾಡೋದು ಹಾಡು ಬಯಲುದಾರಿ ಸಿನಿಮಾ ಸೂಪರ್ ಸಾಂಗ್. ಹೌದು ಸರ್, ಬಯಲುದಾರಿ, ಉದಯ್ ಶಂಕರ್, ರಾಜನ್ ನಾಗೇಂದ್ರ, ಎಸ್ ಜಾನಕಿ.
ನಿಜವ ನುಡಿಯಲೆ ನನ್ನನೆ ಪ್ರೀತಿಯ ರಂಗು ಚೆಲ್ಲಿದೆ. ನಿಜವ ನುಡಿಯಲೆ ನನ್ನನೆ ಪ್ರೀತಿಯ ರಂಗು ಚೆಲ್ಲಿದೆ. ಬಾನಿನ ರಂಗು ಭೂಮಿಯ ರಂಗು ಏನನ್ನು ಹೇಳುತ್ತಿದೆ. ನಿಜವ ನುಡಿಯಲೆ ನನ್ನನೆ ಪ್ರೀತಿಯ ರಂಗು ಚೆಲ್ಲಿದೆ. ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನು ಕಾಡುತ್ತಿದೆ. ನಿಜವ ನುಡಿಯಲೆ ನನ್ನನೆ ಪ್ರೀತಿಯ ರಂಗು ಚೆಲ್ಲಿದೆ. ನಲ್ಲನ ತೋಳಿನ ಸೆರೆ ಸೇರುವ ಆಸೆಯಲಿರೆ. ಪ್ರೀತಿಯ ಜೇನಿನ ತೊರೆ ವೇಗದಿ ಅರಿಯುತ್ತಲಿರೆ. ತನುವು ಅರಳಿ ಮನವು ಕೆರಳಿ ವಿರಹದುರಿಗೆ ಬಾಲುವರಳಿ ಬಳಿಗೆ ಬಂದಿರುವೆ. ನಿಜವ ನುಡಿಯಲೆ ನನ್ನನೆ ಪ್ರೀತಿಯ ರಂಗು ಚೆಲ್ಲಿದೆ. ಥ್ಯಾಂಕ್ ಯು. ಲೈಕ್ ಅಪ್ಪ ಲೂಸ ಅಮ್ಮ ಲೂಸ ಇದ್ರೆ ನೆಮ್ಮದಿ ಹಂಗಿರ್ಬೇಕು. ಸಾಂಗ್ ಅಲ್ಲಾಡ್ಸ್ ಮೊರೆ ಮೊರೆ ಪೆಗ್ಗಿಗೆ ತಲ ತಿರುಗು ಸಾಂಗ್, ಹಿತ್ತಲಾಕ ಕರಿಬೇಡ ಸಾಂಗ್. ಹೌದು ಮಾರೆ, ಈಗದೆಲ್ಲ ಸಾಂಗ್ ಇದ್ದೆಲ್ಲ ಅಷ್ಟು ಇದಿಲ್ಲ. ನಮ್ಮ ಕಾಲದಲ್ಲೆಲ್ಲ ಸಾಂಗ್ ಒಳ್ಳೆ ಇತ್ತಲ್ಲ. ಇಂಥದ್ದೊಂದೊಂದು ಸಾಂಗ್ ಕೇಳಲಿಕ್ಕೆ ಸ್ವಲ್ಪ ಖುಷಿ ಆಗ್ತದಲ್ವಾ. ಅದರ ಹಿಂದ್ಗಡೆ ಇನ್ನೊಂದು ಬರ್ತಾ ಉಂಟು, ಅದು ತುಂಬ ಉಂಟು. ಗೊತ್ತಿಲ್ಲ ಯಾರಿಗಂತ ಇಲ್ಲ, ಯಾರು ಇದ್ದಾರೆ ಅವರು ಕೇಳಿದ್ರೆ ಕೇಳ್ತಾರೆ, ಇಲ್ಲದ್ರೆ ಬಿಡಿ. ಚಾರ್ಜ್ ಡೀಲೆ ಮೈಕಗ್ ಅಲ್ಲೂ ಪಂಡೋಲು ಅತ್ತೆ ಅಂದಿ ಚಾರ್ಜ್ ಉಂಡಿ ಆಟೋಮೆಟಿಕ್ ಆದವ್ರವ್ರ ಆಫ್ ಆಪಿನ. ಹೌದು, ಅದನ್ನು ಗೊತ್ತು ಜಿ ಸಾವು. ರಣಧೀರ ಪರಂಜಿ ರವಿಚಂದ್ರ ಧ್ರುವತಾರೆ ಬಳಿರಾಜ ಗಿರಿಕನ್ಯೆ ಹೊಸ ಬೆಳಕು ಋತುಗಾನ ಹಾರಂಭ. ಒಂದಾನೊಂದು ಕಾಲದಲ್ಲಿ ಆರಂಭ. ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಇಬ್ಬನಿ ಕರಗಿತು ಮುದಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ. ಒಂದಾನೊಂದು ಕಾಲದಲ್ಲಿ ಆರಂಭ. ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಬಿಳಿಗಿರಿಯ ಬನದಲ್ಲಿ ಎಡಕೊಂಡ ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ. ಮನ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ. ನಗುವ ಹೂವು ನಮ್ಮಮ್ಮನ ಸೊಸೆ ಬಂಕಾರದ ಜಿಂಕೆ. ಬಳೆ ಬಸವ ಬಳೆ ಜೋಡಿ ಹೊಂಬಿಸಿಲು ಸಂಗೀತ ಆರಂಭ ಹಂಸಗೀತೆ. ಒಂದಾನೊಂದು ಕಾಲದಲ್ಲಿ ಆರಂಭ. ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಥ್ಯಾಂಕ್ ಯು. ಹಾಲು ಕುಡಿದ ಮಕ್ಕಳೇ ಬಡುಕಲ್ಲ, ಇನ್ನು ಎಣ್ಣೆ ಕುಡಿದ ಮಕ್ಕಳು ಉಳ್ತಾವ. ರವಿ ಸಿಂಗರ್ ಕುಮಟಾ ಅಂತಿದ್ದಾರೆ. ಅನಿಲ್ ಅಲ್ಲಿ ಹಾಡು ತಂದನೋ ಅನ್ನೋದಲ್ಲಿ. ದಾಸು ಅವರು ಹಾಯ್ ದುಬೈ ಬಾಯ್, ಊಟ ಆಯ್ತಾ, ಸಾಂಗ್ ಸೂಪರ್ ಇದೆ ಬಿಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದಾಸು ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿ. ಸೂಪರ್ ನಮ್ ದುಬೈ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಬಹಳ ಅಪರೂಪವಾಗ್ತಿದ್ದೀರಲ್ಲ, ಈಗ ಬರ್ತಾ ಇಲ್ಲ ನೀವು ಸರಿಯಾಗಿ. ಒಮ್ಮೊಮ್ಮೆ ಬರ್ತೀರಿ, ಒಮ್ಮೊಮ್ಮೆ ಬರಲ್ಲ. ನೋ ಪ್ರಾಬ್ಲಮ್. ಮುಕಾಂಬಿಕರ್ ಅವರು ಬಂದರು. ಹಾಯ್ ಮುಕಾಂಬಿಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಕ್ಕೆ ಒಂದು ಲೈಕ್.
ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ದಾಸು ಅವರು ಸೂಪರ್, ನಮ್ಮ ದುಬೈ ಬಾಯ್ ಅಂತಿದ್ದಾರೆ. ನಾನು ದುಬೈಗೆ ಬರಬೇಕು ಬ್ರದರ್ ಅಂತಿದ್ದಾರೆ. ಹೌದು, ಬನ್ನಿ 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 ಬನ್ನಿ, ಟಿಕೆಟ್ ಮಾಡ್ಕೊಂಡು ಬನ್ನಿ ಆಯಿತಾ. ದುಬೈ ಎಲ್ಲಿದೆ? ದುಬೈ ಎಲ್ಲಿದೆ ಮಾರ್ರೆ? ದುಬೈ ಯು ಎ ಎಲ್ಲಿದೆ? ಯು ಎ ಇ ಅಂತ ಒಂದು ಇದುಂಟು ದೇಶ, ಅದರಲ್ಲಿ ಉಂಟು. ಮಂಗಳೂರಿನಿಂದ 3.5 ಗಂಟೆ ಜರ್ನಿ, ಬೆಂಗಳೂರಿನಿಂದ 4.5 ಗಂಟೆ ಜರ್ನಿ. ಅಲ್ಲಲ್ಲ ಸಾರಿ, 3 ಗಂಟೆ ಇರಬೇಕು. ಬೆಂಗಳೂರಿಂದ 3 ಗಂಟೆ ಆಗಿರಬೇಕು. 3:40 ನಮಗೆ. ಒಂದು ಟಿಕೆಟಿಗೆ ಒಮ್ಮೊಮ್ಮೆ 20,000 25,000 ಎಲ್ಲ ಇರ್ತದೆ. ಬಾಂಬೆ ಎಲ್ಲಿದೆ? ಬಾಂಬೆ ಮಂಗಳೂರಲ್ಲಿದೆ, ಇದರಲ್ಲಿದೆ, ಇಂಡಿಯಾದಲ್ಲಿದೆ. ನಾವು ಮೀಟ್ ಆಗ್ತೀರಾ ಅಲ್ಲ ಬ್ರದರ್? ನೀವು ಬಂದರೆ ಅಲ್ಲ, ವೇಟ್ ಮಾಡುವ ಮಾರ್ರೆ, ಅದರಲ್ಲಿ ಏನು ಸಿಗುವ ನಿಮಗೆ. ಒಂದು ಚಹಾ ಕುಡಿಸುವ ನಮ್ಮ ಲೆಕ್ಕದಲ್ಲಿ. ಇಲ್ಲಿ 4 ಗಂಟೆ ಹೌದು, ಬ್ಯಾಂಗ್ಳೂರಿಂದ 4 ಗಂಟೆ ಹೌದು. ಎಸ್. ಮುಂಬೈ ಎಲ್ಲಿದೆ? ಮುಂಬೈ ನಮ್ಮ ಮಹಾರಾಷ್ಟ್ರದಲ್ಲಿದೆ. ನೀವು ಬ್ಯಾಂಗ್ಳೂರಲ್ಲಿ ಯಾವುದಾದ್ರು ರೈಲು ಹಿಡಿದ್ರೆ ಸೀದಾ ಮುಂಬೈಗೆ ಒಂದು 8-9 ಗಂಟೆಯಲ್ಲಿ ಹೋಗ್ಬೋದು. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ, ಅದು ಸಾಂಗ್ ಗೊತ್ತಿಲ್ಲ ನನಗೆ. ಅದು ನನಗೆ ಗೊತ್ತಿಲ್ಲ. ಮ್ಯಾಂಗ್ಳೂರು ಎಲ್ಲಿದೆ? ಮ್ಯಾಂಗ್ಳೂರು ಕರ್ನಾಟಕದಲ್ಲಿದೆ ಬ್ರೋ. ಲೈಕ್ ಡನ್, ಥ್ಯಾಂಕ್ ಯು. ಟೀ ಬೇಡ ಬ್ರೋ, ನನಗೆ ದುಬೈ ಜ್ಯೂಸ್ ಬೇಕು. ಜ್ಯೂಸು ಟೀ ಏನು ಬೇಕಾದರೂ, ಶವರ್ಮ ತಿನ್ನಿಸುವ, KFC ತಿನ್ನಿಸುವ, ಪಿಜ್ಜಾ ತಿನ್ನಿಸುವ, ಏನು ಬೇಕು ಅದು ತಿನ್ನಿಸುವ, ಬನ್ನಿ ನೀವು. ಜೇನಿನ ಗೂಡು ಸಾಂಗ್ ಹಾಯ್ ಬೊಕ್ಕ, ಬೇಗ ಮನಸ್ಸು ಮಲ್ಪಲೆ, ಕೌಂಟರ್ ಕ್ಲೋಸ್ ಆಪುಳು ಬೊಕ್ಕ. ಇಜ್ಜಪ್ಪ, ಜೇನಿನ ಗೂಡು ಗೊತ್ತು ಜೆಂಕ್. ಜೇನಿನ ಹೊಳೆಯೋ ಆದ್ರೂ ಗೊತ್ತುಂಟು, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೋ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೋ. ಕೇಳೋ ಸರದಾರ ಚುಕ್ಕಿಗಳಂತೆ ನಾನು ನೀನು ಬಾನಿನಲ್ಲಿ ಬಾ, ಕೇಳೋ ಹಮ್ಮೀರ ಹಕ್ಕಿಗಳಂತೆ ನಾನು ನೀನು ಬಾಲಿನಲ್ಲಿ ಬಾ, ಏಳು ಬಣ್ಣಗಳ ಕಾಮನವಿಲ್ಲು ನಮ್ಮದೇನೆ ಪ್ರೇಮ ತೋಟ ಮಾಡುವ, ಅಲ್ಲೊಂದು ಪ್ರೇಮದ ಗೂಡನ್ನ ಕಟ್ಟುವ, ಈ ನಮ್ಮ ಪ್ರೇಮ ರಾಗ ಹಾಡುವ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಜಂಜಿನ ಗೂಡು ಸಾಂಗ್ ಆಯ್ಬಕ್ಕ. ಜಂಜಿನತಿ ಜೇನಿನ, ಇವರು ಜೇನಿನ ಗೂಡು ಆದರೆ ಅವರು ಪ್ರೇಮ ಗೀತೆ ಅಂತಿದ್ದಾರೆ. ಪತ್ತದಾಯಗಳ ನಟುನ ಸ್ಥಿತಿ ಬರುವ ಸಾಂಗ್ ಪಲ್ಲೆ ಅನ್ನ ಎನ್ನ ಫೇವ್ರೇಟ್ ಸಾಂಗ್ ಯಾವ ಗೊತ್ತು ಜೇಂಕ್. ನನಗೆ ಇಷ್ಟ ಹಾಡೋದು. ನಮ್ಮ ದೊಡ್ಡ ಕುಟುಂಬ, ತುಂಬ ಜನ ನಾವು. ಹೌದಾ, ನಾವು ಕಲಿತೇವೆ ಅದನ್ನು ಆಯಿತಾ. ಒಂದು ವಾರದಲ್ಲಿ 1 ವಾರ 2 ವಾರ ಕೊಡಿ, ಕಲಿತಾ ಹಾಡ್ತೇವೆ ನಿಮಗೆ. ನಮಗೂ ಇಷ್ಟ ಉಂಟು ಅದು, ಆದರೆ ಗೊತ್ತಿಲ್ಲ, ನಾವು ಕೇಳಲಿಲ್ಲ ಸಾಂಗನ್ನಷ್ಟು. ಅದು ನಾಟಕದಲ್ಲಿ ಸ್ವಲ್ಪ ಬರ್ತದೆ ಅಷ್ಟೇ. ನಮ್ಮ ಜೇನಿಲ್ಲ ಗೂಡು ಆತ ಮರಿಯಾಲಗು.
ಲಲ 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 ನಮ್ಮ ಸಂಸಾರ ಆನಂದ ಸಾಗರ ನನ್ನ ಜೇನಿನ ಗೂಡು ಅತ್ತಿ ಮರೆಯಲಗು ಪೆರುಗುಡದ ಗೂಡು ಹಾಪುನು ಅಂದು ಇನ್ನು ಮುರ್ಕ ಕೆಂಗಣ್ಣಿನಿಂದ ಕೆಲ್ಕಿರಿಸಿ ನೋಡ್ತಾ ಇದೆಯಾ ಡೈಲಾಗ್ ಬ್ರೋ ಹೇಳಿ ಬ್ರೋ. ಏನು ಮೂರ್ಖ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡ್ತಿದ್ಯಾ ಅದು ಗೊತ್ತಿಲ್ಲ ಬ್ರೋ ನನಗೆ. ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಕ್ಷಣಕಾಲ ದೂರಾಗಿ ಇರಲಾರೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಅಕ್ಲೆಗಿರೇನು ಮಂಗ್ಯ ಕೋಲ ಕಟ್ಟಾರೆ ಎಡ್ಡ ಆಪಣವೇ ಮಲ್ಲೆಜ್ಜ ಸಪೋರ್ಟ್ ಬಂತಂದು ಪಾಪ ಬಬ್ರುವಾನ ಮೂವಿಡು ರಾಜ್ಕುಮಾರ್ಡು ವನದಲ್ಲಿರು ಸವನೂರ ನವೀನ್ ಸರ್ ಊಟ ಆಯ್ತಾ ಅಂತಿದ್ದಾರೆ. ಸವನೂರ್ ಅವರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತು ಬ್ರೋ ನಮ್ಮದು. ನಮಸ್ಕಾರ ಒಂದು ಸಾಂಗ್ ಆಡಿ ಜನರಿಂದ ನಾನು ಮುಂದೆ ಬಂದೆ. ಓ ಮೈ ಗಾಡ್, ಅದು ನನಗೆ ಗೊತ್ತುಂಟ, ನೋಡ್ತೇನೆ ಲಿರಿಕ್ಸ್. ಅದು ಗೊತ್ತಿಲ್ಲ, ಖಾಲಿ ಒಂದು ಲೈನ್ ಆಡುವ ನಿಮಗೋಸ್ಕರ ಆಯ್ತಾ. ಏನು ಪಾರ್ಥ, ಏನು ಮೂರ್ಖ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನು ಮುಂದೆ. ಅಷ್ಟೇ. ಅದೆಂಥದ್ದು, ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೇನೆ. ನಮ್ಮ ಆಶೀರ್ವಾದ, ಅಯ್ಯೋ ದೇವರೇ, ನಿಮ್ಮ ಆಶೀರ್ವಾದದಲ್ಲಿ ನಾವೆಲ್ಲ ಸೌಖ್ಯವಾಗಿದ್ದೇವೆ ಬ್ರೋ. ಅದು ಹಾಗಲ್ಲ ಮಾರ್ರೆ. ಹೌದೌದು, ನನಗೆ ಗೊತ್ತಿಲ್ಲ, ನಾನು ಅದೇ ಹೇಳಿದೆ ಮೊದಲೇ, ಅದು ಹಾಗಲ್ಲ. ಅದಕ್ಕೆ ಸ್ವಲ್ಪ ಬೇರೆ ದಾಟಿ ಉಂಟು, ಸ್ವಲ್ಪ ಒತ್ತಿ ಹಿಡಿಬೇಕಲ್ಲ. ನಾವು ಟ್ರೈ ಮಾಡೋದು, ಎಲ್ಲ ಒಬ್ಬರು ಕೇಳ್ತಾರಲ್ಲ, ಸ್ವಲ್ಪ ಬರ್ತದೆ ನೋಡುದು, ಬಂದರೆ ಬರ್ತದೆ, ಇಲ್ಲದ್ರೆ ಇಲ್ಲ. ಹಾಗೆ ಹೌದು. ಲಿಖಿತ್ ಬ್ರೋ, ಕಲ್ಲು ಎಲಿಬೇಡಿ ಬ್ರೋ, ಕಾಲು ಎಲಿಬೇಡಿ ಬ್ರೋ ಅಂತಿದ್ದಾರೆ.
ಗಂಡು ಮಗನ ನಾಯ ಹಡೆದೆ ನನ್ನವ್ವ, ಸಾರಿ, ಗಂಡು ಮಗನ ಯಾಗ ಹಡೆದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ, ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ, ಮನ್ನಾಗಿ ಹೋಯಿತೆ ನಿನ್ನ ಕನಸೆಲ್ಲ, ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ, ಮನ್ನಾಗಿ ಹೋಯ್ತೆ ನಿನ್ನ ಕನಸೆಲ್ಲ, ಗಂಡು ಮಗನ ಯಾಕ ಹಡೆದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ, ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ, ಪಡೆದೆ ನೀ ತಾಯಿ ಎಂಬ ಹಿರಿದಾದಾನೆಯ ಪಟ್ಟಿ, ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ, ಪಡೆದೆ ನೀ ತಾಯಿ ಎಂಬ ಹಿರಿದಾದಾನೆಯ ಪಟ್ಟಿ, ಆ ವೇಳೆಗೆ ವಿಧಿ ನಿನ್ನ ಮಾಡೀತು ವಿಧವೇ, ಆ ವೇಳೆಗೆ ವಿಧಿ ನಿನ್ನ ಮಾಡೀತು ವಿಧವೇ, ಒಂಟಿಯಾದೆ ಬಾಳಲ್ಲಿ ನೀವಿದಿ ಆಟವು, ಒಂಟಿಯಾದೆ ಬಾಳಲ್ಲಿ ನೀವಿದಿ ಆಟವು, ಗಂಡು ಮಗನ ಯಾಕ ಹಡೆದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಥ್ಯಾಂಕ್ ಯು. ಲಿಖಿತ್ ಬ್ರೋ, ಕಾಡು ಎಲಿಬೇಡಿ, ಕಾಳು ಎಲಿಬೇಡಿ, ಲಿಖಿತ್ ರಾಜ್ ಎಂಕ್ ಮೂರ್ಖ, ಏನು ಮೂರ್ಖ, ಕೆಂಗಣ್ಣಿನಿಂದ ನನ್ನ ಕೆಕ್ಕರಿಸಿ ನೋಡಲಾರೆ. ಅವನು ಡೈಲಾಗ್ ಎಲ್ಲ ತುಂಬ ಹೊಡಿತಾನೆ ಮಾರೆ, ಅವನು ಸುಮ್ಮ ಇದು ಪಿಕ್ಚರೆಲ್ಲ ನೋಡಿ ಡೈಲಾಗ್ ಹಾಡ್ತಾನೆ, ಹೊಡಿತಾನೆ. ಇರ್ನ ತೆಲಿಕೆ ಬಾರಿ ಪೊರ್ಲಿ ಅವನಂದರೆ. ಓ ಥ್ಯಾಂಕ್ ಯು. ಅವಿನಾಶ್ ಬರುತ್ತಿದೆ ನೋಡು ಅಂತಕನ ಅವನ, ಅವನ ಅವನಿಸಿ ಬರುತ್ತಿದೆ ನೋಡು ಅಂತಕನ ಹವಾನ. ನೀವು ಯಾವುದು ಮೂವಿದು ಡೈಲಾಗ್ ಹೇಳುದಾ? ಅದೆಲ್ಲ ನಮಗೆ ಗೊತ್ತಿಲ್ಲ ಮಾರೆ, ನಾವು ಡೈಲಾಗ್ ಎಲ್ಲ ಮೂವಿಯೇ ನೋಡಲ್ಲ, ಡೈಲಾಗ್ ಎಲ್ಲಿಂದ ಬರೋದು. ಓಕೆ, ನಮ್ಮ ಟೈಮ್ ಆಗ್ತಾ ಬಂತು ಮಾರೆ, 2 ಗಂಟೆ ಆಗ್ತಾ ಬಂತು. ನಾವು 1 ಗಂಟೆ ಅಂತ ಕೂರಿದ್ದು 2 ಗಂಟೆ ಆಯ್ತು ಈಗ. ಮತ್ತು ಎಲ್ಲರೂ ಸೌಖ್ಯವಾಗಿದ್ದೀರಾ? 32 ಲೈಕ್ ಆಯಿತು, ಹೇಗಾದರೂ ಮಾಡಿ ನೋಡೋಣ ಸ್ವಲ್ಪ ಹೊತ್ತು, ಇನ್ನೊಂದು 10 ನಿಮಿಷ ಅಲ್ಲ ಮತ್ತೆ ಹೋಗುವ. 2 ಗಂಟೆ ಆಗಲಿ ಕರೆಕ್ಟ್. ನೀವು ಮಾತಾಡ್ತಾ ಇರಿ, ನಾನು ಹಾಡ್ತಾ ಇರ್ತೀನಿ ಯಾವುದಾದ್ರು ಒಂದು ಪದ್ಯ ಇಟ್ಕೊಂಡು. ಅದು ಕರೆಕ್ಟ್ ಅಂತ ಗೊತ್ತಿಲ್ಲ. ಹೌದಾ? ನನಗೆ ಸಹ ಗೊತ್ತಿಲ್ಲ. ಲಿಖಿತ್ ಬ್ರೋ ಕರೆಕ್ಟ್ ಮಾಡಿ ಅಂತಿದ್ದಾರೆ. ಹೌದಾ? ಅವು ಸ್ವಲ್ಪ ಹೊತ್ತಿರೋದು, ಜಾಸ್ತಿ ಹೊತ್ತು ಇರಲ್ಲ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿಯಲ್ಲವೇನು, ಚೆಲುವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಏನೋ ಕೆಲಸ ಮಾಡ್ತೀಯ, ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕದಿಯೋ ನೀನು, ಆಮೇಲೆ ಪ್ರೀತಿ ಎಲ್ಲವೇನು, ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ, ಹೌದಾ ಹೈದಾ ಪರವಾಗಿಲ್ವೇ, ನಿನ್ನ ಮನಸ್ಸು ಕದಿಯೋಕೆ 7 ಜನ್ಮ ಕಾಯ್ತೀನಿ, ಹೌದಾ ಹಾಗಾದ್ರೆ ಪರವಾಗಿಲ್ವೇ, ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನಾ, ಹೌದ ವೀರ ಜೋಕುಮಾರ ಮಾತು ನಿಜವೇನಾ, ಹಾ ಹಾ ಹಾ. ಥ್ಯಾಂಕ್ ಯು. ಓ ಒಂತಲೆ ಸುಜಾತಕ್ಕ, ಒಂತಲೆ ಓಡೆ ಬಲಿಪುಣಿ
ಒಂಜಿ ಲೈಕ್ ಕೊರ್ಲೆ ಶುರು ಅನಸಂಡೆ ಇರ್ನ ದಾದೆ ಸ್ಪೆಷಲ್ ಒಂಜಿ ಪದ್ಯಕ್ಕೆ ಏನು ಬಲಿಪುನೇನ ಸೀದಾ ಪಂಪಿನೇನು ಅರ್ಧೋಡು ಉಂತಾಯರಾಪನ ಒಂಚೂರು ಫಂಡ್ರೇಜ್ ಎಂಕ್ ಉಳ್ಳಾರ ಸುಜಾತಕ್ಕೆ ಉಳ್ಳ ಎಲ್ಲಿಯವರ ತುಳು ಪದ್ಯ ಪನ್ಪೇನು ಬೊಕ್ಕ ಬಾಯಿ ನಾನು ಹೋಗ್ತೀನಿ ಇವಾಗ ಬಾಯ ಅಂತಿದ್ದಾರೆ ಹೌದಾ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಆಯಿತಾ ನಾನು ಸಹ ಹೊರಡೋದು ಇನ್ನು ಒಂದು ಲೈಕ್ ಕೊರಿಯರ್ ಇದ್ದಾರೆ ಅವ್ರಿಗೆ ಒಂದು ತುಳು ಪದ್ಯ ಹಾಡಿ ಹೋಗ್ತೇನೆ ಆಯ್ತಾ ಮೋಕಿದ ಸಿಂಗಾರಿ ಉಂತುದೆ ವಯ್ಯಾರಿ ಮೋಕಿದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನೆ ಮೂಲೆ ಕಾತೊಂದುಲ್ಲೆ ಮದತೆ ಪೋಪನ ಓ ಪೊನ್ನೆಯನ್ನ ಮೋನೆ ತೂದುದಾಯೇ ಪೋಪನ ವೆಲ್ಕಮ್ ಟು ಸಾಗರ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚೊಲ್ಲಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಗೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಜಾಜಿ ಪೂತರೇಟ್ ದೀದ್ ಓಡ ಪೋಪದೆ ಆಜಿ ಮೂಜಿ ಪಜ್ಜದೀಂಡ ದಾನೆ ಸೋಕುದೆ ನಾಚಿಗೇಡೆ ಮೋನೆ ನಿನ್ನ ಕಂತದಾನೆದೆ ಓಲು ತೂದು ಓಲು ಪೋಪ ಸ್ವರ್ಗಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಪೊಲ್ಲು ಪನ್ಪೆರೆ ಹಾಲು ಪೊನ್ನು ಏರು ಪಂದು ಎರಡಕೇನ್ವೆರೆ ಊರು ಪೂರಕೇನೊಂದುಂಡು ಕೈನು ಪತ್ತೆರೆ ಭಾಗ್ಯವಂತೆ ಒರಿಯಯಾನೆ ಮದಿಮ್ಯಾವೆರೆ ಭಾಗ್ಯವಂತೆ ಒರಿಯಯಾನೆ ಮದಿಮ್ಯಾವೆರೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಥ್ಯಾಂಕ್ ಯು ಅನಿಲ್ ಅವರೇ ನೀವು ಅವರು ಹೇಳಿದ ಹಾಗೆ ನೀವು ಹೇಳೋದಲ್ಲ ಓಕೆ ದಾಲಜ್ಜಿ ಯಾರು ಕಾಮಿಡಿ ಅನ್ಪುಣಾತಿ ತಮಿಳ್ ಸಾಂಗ್ ಪಲ್ನೆ ಇರು ತುಳು ಸಾಂಗ್ ಪಲ್ನೆ ಎಂದು ಬರೆಯರತ್ತೆ ಐಕಾರ್ ಲಂಚನೆ ಬರೀಪಿನಿ ತಮಿಳ್ ಸಾಂಗ್ ಪಲ್ನೆ ಎಂದು ತೆಲುಗು ಸಾಂಗ್ ಪಲ್ನೆ ಹಿಂದಿ ಸಾಂಗ್ ಪಲ್ನೆ ಅಯ್ಯೋ ದೇವರೇ ನಿಮ್ಮ ಗತಿಯೇ ನಮ್ಮ ಗತಿಯೇ ಎಂಥದ್ದು ನಿಮ್ಮದು ಅಪ್ಪ ಯಾವ ಸಾಕಾ ಇನ್ನು 5 ನಿಮಿಷ ಉಂಟು 5 ನಿಮಿಷ ಕೂರೋಣವ ಹಿಂದಿ ಸಾಂಗ್ ಆಡೋಣ ಒಂದು ದಿವಸ ಆಯಿತು ಮಾರೆ ತುಂಬ ಹಿಂದಿ ಸಾಂಗ್ ಆಡಿದರೆ ಸುಜಾತಕ್ಕೆ ಓಡ್ತಾರೆ ಈಗ ओ हम नवा ओ चांदनी जब तक रात देता है हर कोई साथ तुम मगर अंधेरों में ना छोड़ना मेरा हाथ जब कोई बात बिगड़ जाए जब कोई मुश्किल पड़ जाए तुम देना साथ मेरा ओ हम नवा
ತುಳು ಸಾಂಗ್ ಪಂಡರೆ ಥ್ಯಾಂಕ್ ಯು ಅಣ್ಣನಲ್ಲಿ ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು ತುಳು ಸಾಂಗ್ ಜಾಸ್ತಿ ಇಜ್ಜತೆ ಅಂಚದವು ದಿನೋಲ ಪಂಡ ಪಕ್ಕ ಪನ್ನೆನೇ ಪಲ್ಲೆ ಕಾಪುಂಡು ಅಂಚ ಗೊತ್ತಾಂಡೆ ಐನಾಜಿ ಇಂಜಿ ಒಂಜಿ 2 3 4 5 6 7 8 9 10 11 ತುಳು ಸಾಂಗ್ 11 ಉಂಡು 11 ದಿನೋಲ ಪಂಡ ಬೋರ್ ಆಪುಂಡು ಐಕ್ ನಡು ಊಟ ಒಂಜಿ ಪನ್ಪಿ ಈರು ತುಳು ಪ್ರಿಯರ್ ಹೆಂಗೆ ಗೊತ್ತುಂಡು ಅಂಡ್ ದಾದ ಮನ್ಪು ನಂಗೆ ಅದು ಗೊತ್ತುಚ್ಚಿ ಪದ್ಯ ಸೂರ್ಯ ಬ್ಲ್ಯಾಕ್ ಟೈಗರ್ ಬಂದರು. ಹಾಯ್ ಸೂರ್ಯ ಬ್ಲ್ಯಾಕ್ ಟೈಗರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ತುಂಬ ದಿವಸ ಆಯಿತು ನೀವು ಬರದೆ, ಬ್ಯುಸಿ ಇದ್ದೀರಾ ಲೈಫಲ್ಲಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ನಾವು ಎಂಡ್ ಮಾಡುವ ಟೈಮ್ ಬರ್ತಾ ಉಂಟು, ಇನ್ನು 3 ನಿಮಿಷದಲ್ಲಿ ನಾವು ಎಂಡ್ ಮಾಡಬೇಕು. ನಮಗೆ ಹಾಲ್ನವರು ಇದು RCB ಸೋಲ್ಬೇಕು ಅಂತಿದ್ದಾರೆ. ಎಲ್ಲಿ ಹೋಗ್ರೆ? RCB ಗೆದ್ದು ಹೋಗಿ ಆಗಿದೆ. ನೀವು ಎಲ್ಲಿದ್ದೀರಿ? ಈಗ ಇಂಡಿಯಾ ಮ್ಯಾಚ್ ಉಂಟು ನಾಳೆ, ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಉಂಟು, ಮತ್ತೊಂದು 3ನೇ ಒನ್ ಡೇ. ನಿಮ್ದು ಆಯಿತಾ? ನಮ್ಮದು ಆಯಿತು ನಿಮ್ಮದು ಆಯಿತು ಬ್ರೋ. ಸುಜಾತಕ್ಕ ಬಾಯ್ ಪಂಡೇರು. ಓಕೆ ಬಾಯ್ ಸುಜಾತಕ್ಕ. ಎಲ್ಲ ತಿಕ್ಕಗ ಇವಾಗ ನೋಡಿ ಎಂಥದ್ದು ಜನನ ಜನ ಬರ್ತಾ ಇದ್ದಾರೆ. ಹೌದು, ಇವಾಗ ಏನು ಮಾಡೋದು, ಅವರು ಬರ್ತಾ ಇರ್ತಾರೆ. ನಾವು ಈಗ ಚಾಲು ಮಾಡಿ ಈಗ ರಾತ್ರಿ ಇಟ್ಟರೆ ಬರ್ತಾ ಇರ್ತಾರೆ. RCB ಸೋಲ್ಬೇಕು ಅಂದವನಿಗೆ ಹುಚ್ಚು ಹಿಡಿದಿದೆ ಅವನೊಂದು. ಅವೇ ಇವಾಗ ನೋಡಿ ಅಂದ್ರೆ ರಿಪ್ಲೈ ಅಂತ ಹೇಳಿದ. ಓಕೆ ರಿಯಾಕ್ಷನ್ ಈ ಥರ ಬರುತ್ತೆ. ಹೌದಾ? ಅದಕ್ಕೆ ನೀವು ಹೇಳಿದ. ನೀವು ಇನ್ನೊಬ್ಬರ ರಿಯಾಕ್ಷನ್ ಅಂತ ತರೋದ್ರಲ್ಲಿ ಭಾರಿ ಹುಷಾರಿದ್ದರು ಅಲ್ವಾ? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಸೂರ್ಯನ ಆಗಮನ, ಭೂತಾಯಿಯ ರಸಗಾನ, ನಮ್ಮೊಬ್ಬರ ವಿರಣ. ನಮ್ಮ ಜನ ಯಾವಾಗಲೂ ಬಿಟ್ಕೊಡಲ್ಲ RCBನ. ಹೌದು ಮಾರೆ, ಬಿಟ್ಕೊಡ್ಲೇಬಾರ್ದು. ಯಾಕೆ ಬಿಟ್ಕೊಡ್ತೀರಾ ನೀವು? ಬಿಟ್ಕೊಡ್ಬೇಡಿ ಅಲ್ಲ, ನೀವು ಬಿಟ್ಕೊಡ್ಬೇಡಿ ಬ್ರೋ. ಯಾಕೆ ಬಿಟ್ಕೊಡ್ತೀರಾ? ಸೋತರೂ ಸರಿ ಗೆದ್ದರೂ ಸರಿ ನಾವೇ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಹೌದು, ಕಪ್ ಗೆದ್ದಾಯಿತು, ಮನೆಗೆ ಕೊಂಡೋಗಾಯಿತು. ಇನ್ನು ಬರುವ ವರ್ಷ ಮತ್ತೆ IPL ಬರ್ತದೆ, ಆಗ ಸಪೋರ್ಟ್ ಮಾಡುವ. ಈ IPLನಿಂದ ನಮ್ಮ ಚಾನೆಲ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ಏನು ಮಾಡೋಣ? ಇಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಅಂಚಿತ್ತಿ ಬಾಲೆಗೆ ಗುಂಗುದಾರತಿ, ಇಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ನರಮನಿ ಕಾಯೋಗು ಆನೆದ ಮೋನೆಗೆ, ಕುರಿಕೆದ ಬಂಜಿಗ ಮರಿತ ಕಟ್ಟುಗೆ, ನರಮನಿ ಕಾಯೋಗು ಆನೆದ ಮೋನೆಗೆ, ಗುರಿಕೆದ ಬಂಜಿಗ ಮರಿತ ಕಟ್ಟುಗೆ, ಮೆನ್ಕುನ ಕಿನ್ಯಾ ಚಿಲಿಪಿಲಿ ಕಣ್ಣಗೆ, ಮೆನ್ಕುನ ಕಿನ್ಯಾ ಪಿಲಿಪಿಲಿ ಕಣ್ಣಗೆ, ತಡ್ಪೆದ ಲೆಕ್ಕಂತಿ ತಟಪಟಕೆ ಬೀಗೆ, ಇಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಅಂಚಿತಿ ಬಾಲೆಗು ದುಂಬುದಾರತಿ, ಇಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ಇವತ್ತದ್ದು ಲೈವ್ ಮುಗಿಸ್ತಾ ಇದ್ವಿ, ಅದಕ್ಕೆ ನಾವು ಸ್ವಲ್ಪ ಇದು ಮಾಡೋದು. ಸುಪ್ರಭಾತ ಕನ್ನಡದಲ್ಲಿದ್ದರೆ ಹಾಡ್ಬೋದು. ಏತಿಲ ತಿನ್ಪಿನ
അങ്കൽപുതായേകെ അകിയരെ മാത്രേ ഒഞ്ചേതാടെಗೆ പയനുഗു പോയരെ പെർഗുടെ തേരുಗೆ പയനുഗു പോയರೆ പെർഗുಡೆ ತೇರಿಗೆ ಬಲ್ಲವನಸು ಉಂಡೆ ಪತ್ತೊಂದಿ ಕೈಗೆ ಎಂಚಿತಿ ಮಗನು ಪಡೆಯಲು ಪಾರ್ವತಿ ಅಂಚಿತಿ ಬಾಲೆಗೆ ದುಂಬುದಾರತಿ ಎಂಚಿತಿ ಮಗನು ಪಡೆಯಲು ಪಾರ್ವತಿ. ಉರ್ದು ಸಾಂಗ್, ಉರ್ದು ಕೂಡ ಸೌಪಲ್ಯ ಸುಪ್ರಭಾತ್ ಅಲ್ವಾ? ಅದು ಗೊತ್ತಿಲ್ಲ ಮಾರೆ ನನಗೆ, ಅದರ ಲಿರಿಕ್ಸ್ ಉಂಟು, ನೋಡ್ತೀನಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತಂ ದವ್ಯಮಾಹಿಂಕಂ ಉತ್ತಿಷ್ಟೋಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಮಾತಾ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರಾ ದಿವ್ಯಮೂರ್ತೆ ಶ್ರೀ ಸ್ವಾಮಿನಿ ತ್ರಿಶತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶಾದಯಿತೆ ತವ ಶುಭ್ರಭಾತಂ ವಿವೃಂದಲೋಚನೆ ಭವತು ಪ್ರಸನ್ನಮುಖ ಚಂದ್ರಮಂಡಲೆ ವಿಧಿ ಶಂಕರೇಂದ್ರ ವನಿತಾರ್ವಿರಚಿತೆ ವೈಶಾಶೈಲಾನಾಥ ದಯಾನಿತೆ ದಯಾನಿಧೆ ಆತ್ಯಾದಿ ಸಪ್ತ ಋಷಾಯ ಸಪ್ತ ಶಮಾಯಿ ಸಂಧ್ಯಾ ಆಕಾಶ ಸಿಂಧು ಕಮಲಿನಿ ಮನೋರಾಣಿ ಆದಾಯ ಪಾದಯುಗಮರ್ಚಿಯುತಂ ಪಪನ್ನ ಶೇಷಾದಿಶೇಖರ ವಿಭೋ ತವ ಸುಪ್ರಭಾತಂ. ಅದು ಭಾರಿ ಕಷ್ಟ ಉಂಟು ಮಾರೆ, ಪ್ರಾಕ್ಟೀಸ್ ಮಾಡಬೇಕು, ಬೆಲ್ಲಿಗೆ ಆಡಬೇಕಲ್ಲ. ಅದು ನಾನು ಲಿರಿಕ್ಸ್ ನೋಡಿದೆ ಇವತ್ತೇ ಮಾರೆ, ಅದರದ್ದು ಕೇಳಿದ್ದೇನೆ ಮೊದಲು, ಕೇಳ್ತಾ ಕೇಳ್ತಾ ಅದನ್ನು ಹಾಡಬೇಕು, ನೋಡ್ತಾ ನೋಡ್ತಾ ಹಾಡು ಕೇಳಬೇಕು. ನೆಕ್ಸ್ಟ್ ಪ್ರಕೃತ ಸಾಂಗ್ ಹಾಡಿ. ಎಂಥದ್ದು ಪ್ರಕೃತ? ಆಯಿತು, ಇವತ್ತು ಸಾಕು, ನಾಳೆ ನೋಡೋಣ ಆಯಿತಾ. ಇವತ್ತಿನ ಟೈಮ್ ಆಯಿತು ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ ನಮ್ಮ ಲೈವನ್ನು ಚೆಂದಗಾಣಿಸಿ ಕೊಟ್ಟಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇನ್ನೊಂದು ಲೈವಲ್ಲಿ ಸಿಗೋಣ ನಾಳೆ, ಇಲ್ಲದ್ರೆ ನಾಡಿದ್ದು ಯಾವಾಗಲಾದ್ರೂ ಒಂದು ದಿವಸ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. 9 ಗಂಟೆಗೆ ಸರಿಯಾಗಿ ಲೈವಿಗೆ ಬನ್ನಿ. ಧನ್ಯವಾದಗಳು ನಿಮಗೆಲ್ಲರಿಗೂ. ಶುಭ ರಾತ್ರಿ, ಶುಭ ಫ್ರೈಡೇ, ಶುಕ್ರವಾರ.